ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 24ನೇ ಅಧ್ಯಾಯ ಶ್ಲೋಕ 15. ಹರೇ ಕೃಷ್ಣ. ಅತಾ ತ್ವಂ ಋಷಿ ಮುಖೇಭ್ಯ ಯಥಾ ಶೀಲಂ ಯಥಾ ರುಚಿ ಆತ್ಮಜ ಪರಿದೇಯದ್ಯ ವಿಸ್ತೃಣೀಹಿ ಯಶಾ ಭುವಿ. ಅನುವಾದ ಮತ್ತು ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಅಭಯ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದ್ ಕಿ ಜೈ. ಆದ್ದರಿಂದ ಈ ದಿನ ನೀನು ನಿನ್ನ ಪುತ್ರಿಯರನ್ನು ಅವರ ಶೀಲಗಳು ಮತ್ತು ಅಭಿರುಚಿ ಅನುಸಾರವಾಗಿ ಅತಿ ಪ್ರಮುಖರಾದ ಋಷಿಗಳಿಗೆ ಕೊಡುವವನಾಗು. ಆ ಮೂಲಕ ವಿಶ್ವದೆಲ್ಲ ನಿನ್ನ ಕೀರ್ತಿಯನ್ನು ಹಬ್ಬಿಸು. ಎಸ್, ಇಲ್ಲಿ ಎಂತ ಕಂಡು ಬರ್ತದೆ ಅಂದ್ರೆ, ಹಿಂದಿನ ಕಾಲದಲ್ಲಿ ಕೂಡ ಹುಡುಗಿಯರಿಗೆ ಸೆಲೆಕ್ಟ್ ಮಾಡುವಂತ ಅವಕಾಶ ಇತ್ತು. ಇಲ್ಲಿ ಇವತ್ತಿನ ಟಾಪಿಕ್ ಅಂತಂದ್ರೆ ಕ್ಯಾರೆಕ್ಟರ್ ಅಂಡ್ ಟೇಸ್ಟ್. ಇವತ್ತಿನ ಟಾಪಿಕ್ ನೋಡಿ ಪ್ರಪೋಸ್ ಕೊಟ್ಟಿದ್ದಾರೆ. ಯಥಾ ಶೀಲಂ ಯಥಾ ರುಚಿ. ಹಾಗೆ ಶೀಲ ಮತ್ತೆ ಅಭಿರುಚಿ, ಕ್ಯಾರೆಕ್ಟರ್ ಮತ್ತೆ ಟೇಸ್ಟ್. ನಿನ್ನೆ ಚೇಸ್ಟ್ ಬರುವಾಗ ಅದು ಬರ್ತದೆ. ಈಗ ನಾವು ನಿನ್ನೆಯಿಂದ ಕಂಟಿನ್ಯೂ ಮಾಡೋ. ಮತ್ತೆ ಇದರಲ್ಲಿ ನಾನು ಭಾವಾರ್ಥದಲ್ಲಿ ಎಂತೆಲ್ಲ ಇತ್ತು ಇವತ್ತಿನ ಭಾವಾರ್ಥದಲ್ಲಿ ನಿನ್ನೆ ಅದನ್ನು ನಾನು ಹೇಳಿದ್ದೇನೆ. ದ್ವಿಪಾದ ಪಶು ಮತ್ತೆ ಇದು ಯಾವ್ದು ಹೇಳುವಂತದ್ದು ಬಗ್ಗೆ ಹೇಳ್ತಾರೆ. ಮಾನವ ಜೀವಿಗಳು ದ್ವಿಪಾದ ಪಶು ತಂದೆಯಾದ ಮತ್ತು ತಾಯಿಯಿಂದ ಜನ್ಮವನ್ನು ಪಡೆಯುತ್ತದೆ ಮತ್ತು ಆಮೇಲೆ ಗುರುವಿನಿಂದ ಎರಡನೇ ತಂದೆ ಸೆಕೆಂಡ್ ಬರ್ತ್. ಗುರು ಇಸ್ ಅ ಸೆಕೆಂಡ್ ಬರ್ತ್. ಓಕೆ, ಈಗ ನಾವು ನಿನ್ನೆ ಅದಕ್ಕೆ ನಾವು ಕಂಟಿನ್ಯೂಷನ್ ಹೋಗುವ. ಓಕೆ, ನಿನ್ನೆದು ಯಾರಾದ್ರೂ ಹೇಳ್ಬೋದಾ ಪಾಯಿಂಟ್? ಒಂದು ನಿಮಿಷ. ನಿನ್ನೆ ನಾವು ಎಂತೆಲ್ಲ ಕಲಿತೆ, ಒಂದು 2-3 ಪಾಯಿಂಟ್ ಹೇಳ್ಬೋದು. ಅಧರ್ಮ ಪತ್ನಿ. ಓಕೆ, ಎಸ್, ಯಾರು ಹೇಳ್ಬೋದು? ನಿನ್ನೆ ನಾವು ಮಾಡಿದಂತ ಪಾಯಿಂಟ್ಸ್ ಅನ್ನು ಒಂದು 4-5 ಪಾಯಿಂಟ್ಸ್ ಹೇಳ್ಬೋದಾ? ಎಂತೆಲ್ಲ ನಾವು ಎಸ್, ಮಧುಮೈ ಕೃಷ್ಣಕಾಂತಿ ದೇವಿದಾಸ್ ಹೇಳ್ಬೋದಾ ನಿನ್ನೆ? ಹರೇ ಕೃಷ್ಣ ಪ್ರಭುಜಿ. ಗುರುವಿನ ಇದನ್ನ ನಾವು ಗುರು ಹೇಳಿದ್ದನ್ನ ಕೇಳ್ಬೇಕು ಆಗ್ಲಿ ಸ್ವಾಮಿ ಅಂತ. ಅದು ಮುಂಚಿನ ಕ್ಲಾಸ್, ನಿನ್ನೆ ಕ್ಲಾಸ್ ಅಲ್ಲಿ. ಓಕೆ ಪ್ರಭುಜಿ. ಓಕೆ, ಸಾರಿ ಪ್ರಭುಜಿ. ಅಲ್ಲಿ ಏನಾಗಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಅಂದ್ರೆ ಒಳ್ಳೆಯ ಸುಶೀಲೆಯಾದ ಒಬ್ಬ ಹುಡುಗಿಗೆ ನಾವು ವಿಚಾರ ಮಾಡಿದರೆ ಅಂದ್ರೆ ಸುಶೀಲೆಯಾದ ಒಂದು ಹುಡುಗಿಗೆ, ಸುಂದರಿಯಾದ ಹುಡುಗಿಗೆ ಅವರು ಇದನ್ನ ಮಾಡ್ಬೇಕು ಅಂತ ಹೇಳಿದಿರಿ ಪ್ರಭುಜಿ. ಸೌಂದರ್ಯದ ಹುಡುಗಿಗೆ, ಲಕ್ಷಣವಿದ್ದ ಹುಡುಗಿಗೆ ಮಾಡ್ಬೇಕು ನೀವು ಅಂತ ಹೇಳಿದಿರಿ ಪ್ರಭುಜಿ. ಇಷ್ಟೇ ನೆನಪು ನನಗೆ. ನಾನು ನಿನ್ನೆದು ಪಾಯಿಂಟ್ ಅನ್ನು ಜಸ್ಟ್ ರಿಕಾಲ್ ಮಾಡ್ತೇನೆ, ಯಾಕೆಂದ್ರೆ ಅದು ಕನೆಕ್ಟ್ ಆಗ್ತದೆ, ಇಲ್ಲ ಕನೆಕ್ಟ್ ಆಗೋದಿಲ್ಲ. ಓಕೆ, ನಿನ್ನೆ ಪುರಂಜನ್ ಬಗ್ಗೆ ನಾನು ಆ ಭಾವಾರ್ಥ ತಗೊಂಡು ಮಾತಾಡಿದೆ. ಅಲ್ಲಿ ಪುರಂಜನ ಇಸ್ ಅ ಜೀವಾತ್ಮ ಅಂಡ್ ಹಿಸ್ ವೈಫ್ ಈಸ್, ಪ್ರಭುಪಾದಲ್ಲಿ ಹೇಳ್ತಾರೆ, ಗುಡ್ ವೈಫ್ ಈಸ್ ಗುಡ್ ಇಂಟೆಲಿಜೆನ್ಸ್. ಹಾಗೆ ಇಂಟೆಲಿಜೆನ್ಸ್ ಮತ್ತೆ ಇಂಟೆಲಿಜೆನ್ಸ್ಗೆ ದೇರ್ ಆರ್ 10 ಸರ್ವೆಂಟ್ಸ್, 1 ಲೀಡರ್ ಇಸ್ ಮೈಂಡ್. 10 ಸರ್ವೆಂಟ್ಸ್ ಅಂದ್ರೆ ಜ್ಞಾನೇಂದ್ರಿಯ ಮತ್ತೆ ಕರ್ಮೇಂದ್ರಿಯ. ಇದ್ರ ಬಗ್ಗೆ ಹೇಳಿದ್ದೇನೆ. ಮತ್ತೆ ಲೇಟರ್ ನಾನು ಎಂತ ಹೇಳಿದ್ದು, ಓಕೆ, ನಾವು ಈ ಲೋಕಕ್ಕೆ ಬರುವಾಗ ವಿ ಗೆಟ್ ಸ್ಪೆಷಲ್ ಕೋಟ್ ಅಂದ್ರೆ ನಮಗೆ ಒಂದು ಸ್ಪೆಷಲ್ ದೇಹ ಸಿಗ್ತದೆ. ಯಾಕೆ ಸಿಗುವಂಥದ್ದು? ಬಿಕಾಸ್ ವಿ ವಾಂಟ್ ಟು ಎಂಜಾಯ್.
ವಿ ವಾಂಟ್ ಎಂಜಾಯ್ ಇಂಡಿಪೆಂಡೆಂಟ್ಲಿ. ಹಾಗಾಗಿ ಪ್ರೋಗ್ರಾಮ್ ಇದ್ದು ಬರುವಂಥದ್ದು ನಾವು, ವಿದೌಟ್ ಪ್ರೋಗ್ರಾಮ್ ನಾವು ಇಲ್ಲಿ ಮೆಟೀರಿಯಲ್ ವರ್ಲ್ಡ್ಗೆ ಬರುವುದಿಲ್ಲ. ಆಗ ನಮ್ಮ ಪ್ರೋಗ್ರಾಮ್ ಎಂತ ಅಂದ್ರೆ ವಿ ವಾಂಟ್ ಟು ಎಂಜಾಯ್ ಇಂಡಿಪೆಂಡೆಂಟ್ ಆಫ್ ಕೃಷ್ಣ. ಇದನ್ನು ನಾನು ನಿನ್ನೆ ಹೇಳಿದೆ, ಇಂಡಿಪೆಂಡೆಂಟ್ ಆಫ್ ಗಾಡ್. ಓಕೆ. ಮತ್ತೆ ನಾನು ನಿನ್ನೆ ಒಳ್ಳೆ ಮಗ ಕೆಟ್ಟ ಮಗ, ಒಳ್ಳೆ ಮಗ ಯುಧಿಷ್ಠಿರ ಮಹಾರಾಜ ಒಳ್ಳೆ ಮಗ, ದುರ್ಯೋಧನ ಕೆಟ್ಟ ಮಗ, ಇದ್ರ ಬಗ್ಗೆ ಹೇಳಿದೆ. ಮತ್ತೆ ಒಳ್ಳೆ ಮಗ ಎಂತ ಮಾಡ್ತಾನೆ, ಕೆಟ್ಟ ಮಗ ಎಂತ ಮಾಡ್ತಾನೆ. ಈ ವಿಲ್ ಅಲೈನ್ ವಿತ್ ಗಾಡ್, ಈ ವಿಲ್ ಅಲೈನ್ ವಿತ್ ಧರ್ಮ, ಈ ವಿಲ್ ಅಲೈನ್ ವಿತ್ ಪೇರೆಂಟ್ಸ್, ಇದನ್ನೆಲ್ಲ ಹೇಳಿದ್ದೇನೆ. ಬಟ್ ವೇರ್ ಆಸ್ ಕೆಟ್ಟ ಮಗ ಅಲೈನ್ ಆಗುವುದಿಲ್ಲ. ಮತ್ತೆ ಜನರು ಯಾರೆಲ್ಲ ಭಗವಂತನ ಮಾತನ್ನು ಕೇಳ್ತಾರೆ, ದೇ ಆರ್ ನೋನ್ ಆಸ್ ಲಾ ಅಬೈಡರ್ಸ್ ಹೂ ಆರ್ ದೇರ್ ಇನ್ ವೈಕುಂಠ. ವೇರ್ ಆಸ್ ನಾವೆಲ್ಲ ವಿ ಆರ್ ಲಾ ಬ್ರೇಕರ್ಸ್, ನಾವು ಇಲ್ಲಿ ಭೌತಿಕ ಲೋಕದಲ್ಲಿರುವವರು. ಇದನ್ನು ನಿನ್ನೆ ಹೇಳಿದ್ದೇನೆ. ಹಾಗೆ ನಾವು ಯಾಕೆ ಲಾ ಬ್ರೇಕರ್ ಅಂದ್ರೆ ವಿ ಟರ್ನ್ ಅವೇ ಫ್ರಮ್ ಕೃಷ್ಣ ಅಂಡ್ ವಿ ವಾಂಟ್ ಟು ಎಂಜಾಯ್ ಇಂಡಿಪೆಂಡೆಂಟ್ಲಿ. ಸೊ ನಮಗೆ ಫೆಸಿಲಿಟಿ ಕೊಡ್ಲಿಕ್ಕೆ ಭಗವಂತ ನಮಗೆ ಈ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಈ ಮನಸ್ಸು ಇಂದ್ರಿಯಗಳನ್ನೆಲ್ಲ ಕೊಟ್ಟಿದ್ದಾನೆ, ಇದನ್ನು ಕೊಟ್ಟಿದ್ದಾನೆ. ಓಕೆ. ಮತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಭಗವದ್ಗೀತೆ ಒಂದು ಶ್ಲೋಕವನ್ನು ಹೇಳಿದ್ದೇನೆ. ಶರೀರಂ ಯದ್ ಆವ ಆಪ್ನೋತಿ ಯಚ್ಚಾಪಿ ಉತ್ಕ್ರಾಮತಿ ಈಶ್ವರ ಗೃಹೀದ್ವೈತಾನಿ ಸಂಯಾತಿ ವಾಯುಗಂಧ ಇವಾಶಯ. ಈ ಶ್ಲೋಕವನ್ನು ಹೇಳಿದ್ದೇನೆ. ಹಾಗಾಗಿ ದುರ್ಗಂಧ ಮತ್ತೆ ಸುಗಂಧ ಅಂದ್ರೆ ಅಟ್ ದ ಟೈಮ್ ಆಫ್ ಡೆತ್ ಈ ಮನಸ್ಸು ಆತ್ಮವನ್ನು ಕೊಂಡೋಗುವಂಥದ್ದು. ಹಾಗೆ ಮನಸ್ಸಿನಲ್ಲಿ ಎಂತ ಉಂಟು ಅದು ಸಿಗ್ತದೆ. ಮತ್ತೆ ದುರ್ಗಂಧ, ಸುಗಂಧ ಅಂದ್ರೆ ಎಂತ, ಸುಗಂಧ ಅಂದ್ರೆ ಒಳ್ಳೆ ಆಕ್ಟಿವಿಟೀಸ್, ದುರ್ಗಂಧ ಕೆಟ್ಟ ಆಕ್ಟಿವಿಟೀಸ್. ಮತ್ತೆ ಭಕ್ತಿ ಗಂಧದ ಬಗ್ಗೆ ಹೇಳಿದ್ದೇನೆ. ಭಕ್ತಿ ಗಂಧ ಅಂದ್ರೆ ಇದಕ್ಕೆ ನಾನು ಚೈತನ್ಯ ಚರಿತಾಮೃತದ ಒಂದು ಶ್ಲೋಕ ಕೂಡ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಕೃಷ್ಣ ಪಾದ ಪದ್ಮಗಂಧ ಏ ಜನ ಪಾಯಿ, ಇದನ್ನು ಕೊಟ್ಟಿದ್ದೇನೆ. ಅಂದ್ರೆ ಯಾರು ಕೃಷ್ಣನ ಪಾದದಲ್ಲಿ ಅಟ್ರಾಕ್ಟ್ ಆಗ್ತಾರೆ ಅವರಿಗೆ ಭೌತಿಕವಾಗಿ ಅಟ್ರಾಕ್ಷನ್ ಇರುವುದಿಲ್ಲ. ಓಕೆ. ಈಗ ನಾವು ಯಾವ ರೀತಿಯ ಗಂಧವನ್ನು ನಾವು ಕೊಂಡೋಗುವಂಥದ್ದು ಸಾಯುವ ಸಮಯದಲ್ಲಿ, ವೆದರ್ ಇಟ್ ಇಸ್ ಸುಗಂಧ, ವೆದರ್ ಇಟ್ ಇಸ್ ದುರ್ಗಂಧ, ವೆದರ್ ಇಟ್ ಇಸ್ ಭಕ್ತಿಗಂಧ, ಅದರ ಮೇಲೆ ಡಿಪೆಂಡ್ ಆಗ್ತದೆ. ಆದ್ರೆ ನಾವೀಗ ಈ ಭೌತಿಕ ಲೋಕ ಬಂದದ್ದು ದುರ್ಗಂಧ ವಾಸನ. ಅದಕ್ಕೆ ನಾನು ಹಂದಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಹಂದಿಗೆ ನೀವು ಗುಲಾಬ್ ಜಾಮೂನ್ ಕೊಟ್ಟರೆ ಅದು ಮೂಗಿನಲ್ಲಿ ಹೀಗೆ ಮಾಡ್ತದೆ, ಅದಕ್ಕೆ ಲೈಕ್ ಆಗುವುದಿಲ್ಲ ಅದು. ಅದೇ ಹಂದಿಗೆ ನೀವು ಮಲ ಕೊಟ್ರೆ ತಿಂತದೆ. ಸೊ ಪ್ರಭುಪಾದ ಹೇಳುವಂಥದ್ದು, ಇಫ್ ಎನಿಬಡಿ ಈಸ್ ಫ್ಯಾಟ್ ಈಸ್ ಹ್ಯಾಪಿ. ಆದ್ರೆ ಹಂದಿ ಕೂಡ ಫ್ಯಾಟ್, ಬಟ್ ಇಟ್ ಈಸ್ ಹ್ಯಾಪಿ ಇನ್ ಡಿಚ್. ಆದರೆ ಪ್ರಭುಪಾದ ಹೇಳುವಂತ ದೇರ್ ಆರ್ ಮೆನಿ ಮೆಟೀರಿಯಲಿಸ್ಟ್ ಹೂ ಆರ್ ಹ್ಯಾಪಿ ಸೇಮ್ ಲೈಕ್ ಪಿಗ್, ಹಂದಿ ತರ, ದೇ ಆರ್ ಇನ್ ಡಿಚ್. ಹಾಗೆ ಹಂದಿಗೆ ಡಿಸ್ಕ್ರಿಮಿನೇಷನ್ ಇಲ್ಲ. ಹಂದಿ ಮಗಳಲ್ಲಿ ಸೆಕ್ಸ್ ಮಾಡುವಂಥದ್ದು, ತಾಯಿಯಲ್ಲಿ ಮಾಡುವಂಥದ್ದು ಎಲ್ಲ ಡಿಸ್ಕ್ರಿಮಿನೇಷನ್ ಇಲ್ಲ. ಅದು ನ್ಯಾಸ್ಟಿ ಲೈಫ್ ಅಂತ ಪ್ರಭುಪಾದ ಹೇಳ್ತಾರೆ. ಓಕೆ. ಮತ್ತೆ ಅದೇ ಹಂದಿ ತರ ಈಗ ಕಲಿಯುಗದಲ್ಲಿ ಕೂಡ ಜನರಿಗೆ ದೇ ವಾಂಟ್ ಟು ಈಟ್ ಎನಿಥಿಂಗ್. ಕಾಕ್ರೋಚ್ ಫ್ರೈ ಇದರ ಬಗ್ಗೆ ಹೇಳಿದ್ದೇನೆ. ಮತ್ತೆ ಸ್ನೇಕ್ ನೂಡಲ್ಸ್ ಇದೆಲ್ಲ ತಿಂತಾರೆ ತುಂಬಾ ಕಡೆ. ಹಾಗಾಗಿ ಇದು ನಮಗೆ ತಿನ್ಲಿಕ್ಕೆ ಹೆಚ್ಚು ಉಂಟು, ನಮಗೆ ಅಂಥದ್ದೇ ದೇಹ ಸಿಗ್ತದೆ, ಭಗವಂತ ಕೊಡ್ತಾನೆ. ಹಾಗಾಗಿ ಕೆಲವರಿಗೆ ಈ ಫ್ಲೆಶ್ ಅಂದ್ರೆ ಈ ಮಾಂಸ ತಿನ್ಲಿಕ್ಕೆ, ಕೆಲವರಿಗೆ ರಕ್ತ ಕುಡಿಲಿಕ್ಕೆ ಭಗವಂತ ಅವರಿಗೆ ನೀನು ಹುಲಿ ಆಗು, ನೀನು ಸಿಂಹ ಆಗು, ಈ ರೀತಿ ವ್ಯವಸ್ಥೆ ಮಾಡ್ತಾನೆ. ಅಂದ್ರೆ ಇದರಲ್ಲಿ ಭಗವಂತದ್ದು ಯಾವ್ದು ದೋಷ ಇಲ್ಲ, ನಮ್ದು ಇಚ್ಛೆ, ನಮ್ಮ ಡಿಸೈರ್ ಅನ್ನು ಭಗವಂತ ಫುಲ್ಫಿಲ್ ಮಾಡ್ತಾನೆ, ನಮ್ಮ ಇದನ್ನು ಫುಲ್ಫಿಲ್ ಮಾಡ್ತಾನೆ. ಹಾಗೆ ನಾವೀಗ ಈ ಭೌತಿಕ ಲೋಕ ಬಂದಿದ್ದೇವೆ. ಭೌತಿಕ ಲೋಕದ ಅಧಿಪತಿ ಮಾಯಾ. ಮಾಯಾ ಹಸ್ ಗಿವನ್ ರೆಸ್ಪಾನ್ಸಿಬಿಲಿಟಿ, ಮಾಯಾ. ಹಾಗೆ ನಮ್ಗೆ ಯಾವುದು ಇಚ್ಛೆ ಉಂಟು ಸುಖ ಮಾಡಲಿಕ್ಕೆ, ಮಾಯಾ ವಿಲ್ ಗಿವ್ ಇಫ್ ವಿ ಡಿಸರ್ವ್. ನಾವು ಡಿಸರ್ವ್ ಆದ್ರೆ ಮಾತ್ರ ಕೊಡುವಂತ, ಎಲ್ಲರೂ ಕೊಡುವುದಿಲ್ಲ ಅವಳು. ಮಾಯಾ ಪ್ರೊವೈಡ್ಸ್ ಬಾಡಿ ಲೈಕ್ ದಟ್ ಅಕಾರ್ಡಿಂಗ್ಲಿ.
ಮತ್ತೆ ಆ ದೇಹ ಸಿಕ್ಕಿದ ಮೇಲೆ ವಿ ವಿಲ್ ಟ್ರೈ ಟು ಎಂಜಾಯ್, ನಾವು ಸುಖವಾಗಿರ್ಲಿಕ್ಕೆ ನೋಡ್ತೇವೆ. ಹಾಗೆ 1, 2 ದೇಹ, ಇನ್ನೊಂದು ದೇಹ, ಮತ್ತೊಂದು ದೇಹ, 4th 5th, ಈ ರೀತಿ 8.4 ಮಿಲಿಯನ್ 84 ಲಕ್ಷ ಯೋನಿಯಲ್ಲಿ ನಾವು ಆಚೆ ಈಚೆ ರೊಟೇಟ್ ಆಗ್ತಾ ಇರ್ತೇವೆ. ಹಾಗಾಗಿ ಈಗ ಇದರಲ್ಲಿ ಎಲ್ಲ ಈ ಪಕ್ಷಿ ಆಗಲಿ ಪ್ರಾಣಿ ಆಗಲಿ ಎಲ್ಲರೂ ಇಗ್ನರೆಂಟ್, ಅಂಧಕಾರ. ಯಾಕೆಂದ್ರೆ ಅವರು ಇಂದ್ರಿಯ ಸುಖ ಮಾತ್ರ ಮಾಡುವಂಥದ್ದು. ಅಂದ್ರೆ ತಿಂತಾರೆ ಗಟ್ಟಿ ತಿಂದ ಮೇಲೆ ಮಲಗಬೇಕಂತ ಆಗ್ತದೆ. ಮತ್ತೆ ಮಲಗಿ ಎದ್ದ ಕೂಡಲೇ ತುಂಬಾ ಸ್ಟ್ರೆಂತ್ ಬರ್ತದೆ, ಸೆಕ್ಸ್ ಮಾಡುವಂಥದ್ದು. ಸೆಕ್ಸ್, ಮಲ್ಟಿಪಲ್ ಸೆಕ್ಸ್, ಮತ್ತೆ ಅದಾದ್ಮೇಲೆ ಡಿಫೆಂಡ್ ಮಾಡುವಂಥದ್ದು, ಈ ರೀತಿ. ಮತ್ತೆ ನಾನು ನಿನ್ನೆ ಪ್ರಭುಪಾದ ಉದಾಹರಣೆ ಹೇಳಿದೆ. ಪ್ರಭುಪಾದ ನಾಯಿ ರಾತ್ರಿ ಗೊಬ್ಬೆ ಹೊಡೆಯುತ್ತದೆ ಹೆಚ್ಚಾಗಿ. ಯಾಕೆಂದ್ರೆ ಒನ್ ಶಿ ಡಾಗ್ ವಿಲ್ ಬಿ ದೇರ್, ಪ್ರಭುಪಾದ ಹೇಳುವಂಥದ್ದು. ಒಂದು ಹೆಣ್ಣು ನಾಯಿ, ಅದ್ರ ಸುತ್ತ 12 ಗಂಡು ನಾಯಿ ಇರ್ತದೆ. ನಾನು ಮಾಡ್ತೇನೆ. ಹಾಗೆ ದಿಸ್ ಇಸ್ ಸೆನ್ಸ್ ಗ್ರಾಟಿಫಿಕೇಶನ್. ಪ್ರಾಣಿ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್. ಹಾಗಾಗಿ ಪ್ರಾಣಿ ಲೈಫ್ ಅಂದ್ರೆ ಇಟ್ ಇಸ್ ಮೆಂಟ್ ಫಾರ್ ಇಂದ್ರಿಯ ಸುಖ. ಆದ್ರೆ ಮನುಷ್ಯ ಜನ್ಮ ಅದಕ್ಕೆಲ್ಲ. ಇಟ್ ಇಸ್ ಫಾರ್ ಸೆಲ್ಫ್ ಕಂಟ್ರೋಲ್, ಇಟ್ ಇಸ್ ಫಾರ್ ಸೆಲ್ಫ್ ರಿಯಲೈಸೇಷನ್, ಸೆನ್ಸ್ ಕಂಟ್ರೋಲ್, ಸೆಲ್ಫ್ ರಿಯಲೈಸೇಷನ್. ಹಾಗಾಗಿ ನಾವು ಕೂಡ ಪ್ರಾಣಿಯಾಗಿ ಮಾಡಿದ್ರೆ ವಿ ಆರ್ 2-legged animals, ದ್ವಿಪಾದ ಪಶು. ಮತ್ತೆ ಇದಕ್ಕೆ ನಮಗೆ ಸದ್ಬುದ್ಧಿ ಬೇಕಂತ ನಾನು ಹೇಳಿದೆ, ಮೀನಿಂಗ್ ಇಂಟೆಲಿಜೆನ್ಸ್. ಮತ್ತೆ ನಾನು ನೆಕ್ಸ್ಟ್ ಬಂದದ್ದು ಯಾವುದು, 3 ರೀತಿಯ ಪತ್ನಿ. ಹಾಗೆ ನಿನ್ನೆ ಟಾಪಿಕ್ ಅದೇ, ಚೇಸ್, ಅಧರ್ಮ ಪತ್ನಿ, ಧರ್ಮ ಪತ್ನಿ, ಮತ್ತೆ ಪರೋಧರ್ಮ ಪತ್ನಿ. ಅಧರ್ಮ ಅಂದ್ರೆ ಪತ್ನಿ ಅವಳು ಡಿಮಾಂಡ್ ಮಾಡೋದು, ಅದು ಬೇಕು, ಇದು ಬೇಕು, ಇದು ಬೇಕು. ಧರ್ಮ ಪತ್ನಿ ಅಂದ್ರೆ ಕರೆಕ್ಟ್ ಆಗಿರುತ್ತಾಳೆ. ಲಾಸ್ಟಿಗೆ ಓಕೆ. ಹಾಗೆ ಅಧರ್ಮ ಪತ್ನಿ ಅವಳಿಗೆ ಒಬ್ಬನಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿದೆ, ಅವ್ರು ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾಳೆ. ಯಾಕಂದ್ರೆ ಶಿ ವಾಂಟ್ಸ್ ಟು ಫುಲ್ಫಿಲ್ ಅವರ್ ಡಿಮಾಂಡ್, ಮೆಟೀರಿಯಲ್ ಡಿಮಾಂಡ್. ಶಿ ಇಸ್ ಮೆಟೀರಿಯಲಿಸ್ಟಿಕ್. ಮತ್ತೆ 2ನೇ ಹೇಳ್ತಾನೆ ಮಾಡ್ತೇನೆ, ನಾವು ಮಾಡುದಿಲ್ಲ ಅಂದ್ರೆ ಫುಲ್ಫಿಲ್ ಮಾಡುದಿಲ್ಲ. 3ನೇ ಅವನಿಗೆ, 4ನೇ ಅವನಿಗೆ, ಈ ರೀತಿ. ಹಾಗೆ ಅವಳ ಕ್ಯಾರೆಕ್ಟರ್ ಎಲ್ಲ ಲೂಸ್ ಆಗ್ತದೆ. ಮತ್ತೆ ಅವಳಿಂದ ಹುಟ್ಟುವ ಮಕ್ಕಳು ಕೂಡ ಕ್ಯಾರೆಕ್ಟರ್ಲೆಸ್ ಆಗ್ತಾರೆ. ಅವರು ಎಂತ ಆಗ್ತಾರೆ ಅಂದ್ರೆ ದೇ ವಿಲ್ ಬಿಕಮ್ ಟೆರರಿಸ್ಟ್, ದೇ ವಿಲ್ ಬಿಕಮ್ ಬ್ಯಾಕ್ ಬಾರ್ನ್, ದೇ ವಿಲ್ ಬಿ ಎಂತ ಹೇಳುವಂಥದ್ದು, ದೇ ವಿಲ್ ಕಮಿಟ್ ಸುಸೈಡ್, ದೇ ವಿಲ್ ಅಂದ್ರೆ ತುಂಬಾ ವೀಕ್ ಇರ್ತಾರೆ, ಈ ರೀತಿಯಲ್ಲಿ ಇರ್ತಾರೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಇಫ್ ಶಿ ಕಂಟ್ರೋಲ್ಸ್ ಅರ್ಜಸ್ ಅಂಡ್ ಶಿ ಒಬೇಸ್ ಟು ಅವರ್ ಪೇರೆಂಟ್ಸ್. ಮತ್ತೆ ನಾನು ನಿನ್ನೆ ದೇವವತಿ ಬಗ್ಗೆ ಹೇಳಿದೆ. ದೇವವತಿ ನಾರದ ಮುನಿಯಿಂದ ಕೇಳಿದ್ದು ಕರ್ದಮ ಮುನಿ ಬಗ್ಗೆ. ದೆನ್ ಶಿ ರಿಪೋರ್ಟೆಡ್ ಟು ಅವರ್ ಮದರ್, ದೆನ್ ಮದರ್ ರಿಪೋರ್ಟೆಡ್ ಟು ಫಾದರ್, ದೆನ್ ಫಾದರ್ ವೆಂಟ್, ತಂದೆ ಹೋಗುವಂಥದ್ದು. ಹಾಗಾಗಿ ಹೇಗೆ ಅಂದ್ರೆ ಹೆಣ್ಣಿಗೆ ಶಾಸ್ತ್ರದಲ್ಲಿ ಶಿ ಹ್ಯಾಡ್ ಆಪರ್ಚುನಿಟಿ ಫಾರ್ ಸಿಲೆಕ್ಟ್, ಬಟ್ ಇಂಡಿಪೆಂಡೆಂಟ್ಲಿ ಅಲ್ಲ. ಇಫ್ ಪೇರೆಂಟ್ಸ್, ಶಿ ಹ್ಯಾಸ್ ಟು ಟೆಲ್ ವಿತ್ ಪೇರೆಂಟ್ಸ್, ತಂದೆ ತಾಯಿಗೆ ಹೇಳಬೇಕು, ಅವ್ರು ಮತ್ತೆ ಮಾಡುವಂಥದ್ದು, ಈ ರೀತಿ. ಆದ್ರೆ ದೇರ್ ವಾಸ್ ನೋ ಫ್ರೀಡಮ್, ಫ್ರೀ ಮಿಕ್ಸಿಂಗ್ ಇರಲಿಲ್ಲ, ಚಾಯ್ಸ್ ಇರಲಿಲ್ಲ. ಫ್ರೀಡಮ್ ಇತ್ತು, ಆದ್ರೆ ಫ್ರೀ ಮಿಕ್ಸಿಂಗ್ ಇರಲಿಲ್ಲ. ಹಾಗೆ ಫ್ರೀ ಮಿಕ್ಸಿಂಗ್ ಇಟ್ ಪೊಲ್ಯೂಟ್ಸ್, ಕ್ಯಾರೆಕ್ಟರ್ ಇದಾಗ್ತದೆ, ಲೂಸ್ ಆಗ್ತದೆ. ಮತ್ತೆ ಯೋನಿ ಕೂಡ ಪೊಲ್ಯೂಟ್ ಆಗ್ತದೆ. ನಮಗೆ ಅಂತವರಿಂದ ಕೆಟ್ಟ ಮಕ್ಕಳು ಹುಡ್ತಾರೆ, ವೀಕ್ ಮೈಂಡೆಡ್, ಪೂರ್ ಇನ್ ಕ್ಯಾರೆಕ್ಟರ್. ಮತ್ತೆ ಇನ್ನೊಂದು ಕಡೆ ಹೆಂಗಸು ಕರೆಕ್ಟ್ ಆಗಿದ್ರೆ, ಸುಶೀಲೆ ಆಗಿದ್ರೆ ಅವಳಿಗೆ ಸೇಂಡ್ಲಿ ಮಕ್ಕಳು, ಅಂದ್ರೆ ಎದ್ದೇಳುವಂಥದ್ದು, ಪವರ್ಫುಲ್ ಚಿಲ್ಡ್ರನ್, ಅಂದ್ರೆ ಭಕ್ತಿಯಲ್ಲಿ ಯಾರಿಗೆ ಆಸೆ ಅಂತ ಮಕ್ಕಳು ಹುಡ್ತಾರೆ. ಓಕೆ, ಇಲ್ಲಿ ತನಕ ಹೇಳಿದ್ದು ನಿನ್ನೆ. ಎಸ್, ಎಲ್ಲರಿಗೂ
15 ಮಿನಿಟ್ಸ್ ಆಯ್ತು ಹೇಳಲಿಕ್ಕೆ. ಇಲ್ಲಿ ತನಕ ನಾನು ನಿನ್ನೆ ಕನೆಕ್ಟ್ ಮಾಡಿದ್ದೆ, ಈಗ ಅದನ್ನೇ ಕನೆಕ್ಷನ್ ನಾನು ಮುಂದೆ ಕೊಂಡೋಗ್ತೇನೆ. ಎಲ್ಲರಿಗೂ ತಿಳಿತಲ್ಲ? ಎಸ್ ಹರೇ ಕೃಷ್ಣ. ಸ್ವಲ್ಪ ಫಾಸ್ಟ್ ಹೇಳಿದೆ. ಎಸ್ ಹರೇ ಕೃಷ್ಣ. ಪ್ರಭುಜಿ. ಎಸ್, ಈಗ ನಾವು ಹೋಗುವ. ಓಕೆ, ಈಗ ನಿಮ್ಗೊಂದು ಫಸ್ಟಿಗೆ ನಾನೊಂದು ಉದಾಹರಣೆ ಕೊಡ್ತೇನೆ. ಒಬ್ಬಳು ಫಾರಿನಿಂದ ಹೆಂಗಸು ಬರ್ತಾಳೆ. ಎಲ್ಲಿಗೆ ಬರ್ತಾಳೆ? ಭಾರತಕ್ಕೆ ಬರ್ತಾಳೆ. ಅವಳು ಒಬ್ಬ ಮುಸ್ಲಿಂ ಪರ್ಸನ್ ಭೇಟಿ ಆಗ್ತಾಳೆ. ಮತ್ತೆ ಅವಳು ಕೇಳುವಂಥದ್ದು ಆ ಮುಸಲ್ಮಾನ ವ್ಯಕ್ತಿಯಿಂದ, ಯಾಕೆ ನಿಮ್ಮ ಹುಡುಗಿಯರು ಫುಲ್ ಈ ರೀತಿ ಕವರ್ ಮಾಡ್ತಾರೆ, ಅಂದ್ರೆ ಬ್ಲ್ಯಾಕ್ ಎಲ್ಲ ಆಗ್ತಾರಲ್ಲ ಫುಲ್, ಯಾಕೆ? ಈಗ ಮುಸ್ಲಿಂ ವ್ಯಕ್ತಿ, ಈ ವಾಸ್ ಎ ಲರ್ನೆಡ್, ಸ್ವಲ್ಪ ಅಂದ್ರೆ ಓದಿದವ. ಮತ್ತೆ ಸ್ವಲ್ಪ ಎಂತ ಹೇಳುವಂಥದ್ದು, ಈ ಸ್ವಲ್ಪ ಸಾಧು ಟೈಪ್, ಅಂದ್ರೆ ಕುರಾನ್ ಎಲ್ಲ ಓದ್ತಾ ಸ್ವಲ್ಪ ಸೇಂಟ್ಲಿ ಕ್ವಾಲಿಟೀಸ್ ಇತ್ತು ಅವನಿಗೆ. ಓಕೆ, ಆಗ ಅವ ಹೇಳ್ತಾನೆ, ಈಗ ನಿನ್ನ ಹತ್ರ ಈ ಬಂಗಾರ ಮತ್ತೆ ಬಂಗಾರ ಡೈಮಂಡ್, ಗೋಲ್ಡ್ ಡೈಮಂಡ್, ಇದನ್ನು ನೀನು ಮನೆಯಲ್ಲಿ ಎಲ್ಲಿ ಇಡ್ತೀಯಾ? ನಿನ್ನ ಗಾರ್ಬೇಜ್ ಇಡುವಲ್ಲಿ ಇಡ್ತೀಯಾ? ಈಗ ಎಂತಂದ್ರೆ ಕಾರ್ಪೊರೇಷನ್ ಅವರು ಗಾರ್ಬೇಜ್ ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಗಾಡಿ, ನಾವು ಒಂದು ಕಡೆ ಇಡ್ಬೇಕು ಮನೆ ಹೊರಗೆ, ಅಲ್ಲಿ ಇಡ್ತೀಯಾ? ಇಲ್ಲದಿದ್ರೆ ಹೇಗೆ ಇಡ್ತೀಯ ನೀನು? ಒಳಗೆ ಇಡ್ತೀಯ? ಎಂತ ಮಾಡ್ತೀಯ? ಅದಕ್ಕೆ ಅವಳು ಇರುವಂಥದ್ದು, ಎಂತ ಮಾತಾಡ್ತೀಯ ನೀನು? ನಾನು ಅದನ್ನು ಗಾಡ್ರೇಜ್ ಒಳಗೆ ಸೇಫ್ಟಿಯಲ್ಲಿ ಇಡ್ತೇನೆ, ಅದರೊಳಗೆ ಕೂಡ 2-3 ಲಾಕ್ ಇರ್ತದೆ, ಆ ಲಾಕ್ ಒಳಗೆ ಇಡ್ತೇನೆ. ಇದು ಸರಿಯಲ್ಲ. ನಾವು ಗಾರ್ಬೇಜ್ ಅಲ್ಲಿ ಹಾಕುದಿಲ್ಲ, ಹಾಕ್ತೇವಾ? ನಾವು ಎಲ್ಲಿ ಹಾಕ್ತೇವೆ? ನಮ್ಮ ಮನೆಯದು ಬಂಗಾರ ಎಲ್ಲ ಹೊರಗೆ ಹೊರಗೆಲ್ಲ ಹಾಕುದಿಲ್ಲ, ಎಲ್ಲಿ ಹಾಕ್ತೇವೆ? ಅಲ್ಲ, ನಾವು ಹೊರಗೆ ಹಾಕ್ತೇವಾ? ಗಾರ್ಬೇಜ್ ಎಲ್ಲ ಇರುವಲ್ಲಿ ಹಾಕ್ತೇವಾ? ಎಸ್, ನಾವು ತುಂಬಾ ಜಾಗ್ರತೆಯಲ್ಲಿ ಇಡ್ತೇವೆ. ಯಾಕೆಂದ್ರೆ ತುಂಬಾ ಹಣ ಕೊಟ್ಟು ಎಲ್ಲ ನಾವು ಮಾಡಿರೋದು ಬಂಗಾರ, ನಮ್ಗೆ ಅಂದ್ರೆ ತುಂಬಾ ಇದರಲ್ಲಿ ಇಡ್ತೇವೆ. ಅದಕ್ಕೆ ಅವ ಹೇಳುವಂತದ್ದು, ಯಾರು ಮುಸಲ್ಮಾನ್ ವ್ಯಕ್ತಿ, ಈ ಹೆಂಗಸು ಹೇಗೆ ಅಂದ್ರೆ ಸ್ತ್ರೀರತ್ನಂ ಡೈಮಂಡ್ ಇದ್ದಾಗ ಅವರನ್ನು ಪ್ರೊಟೆಕ್ಟ್ ಮಾಡ್ಬೇಕಂತ. ದೇ ಹ್ಯಾವ್ ಟು ಪ್ರಿಸರ್ವ್, ದೇ ಹ್ಯಾವ್ ಟು ಪ್ರೊಟೆಕ್ಟೆಡ್. ಅದಕ್ಕೆ ನಾವು ಕವರ್ ಮಾಡೋದು ಆ ರೀತಿ ಹೇಳ್ತಾರೆ. ಮತ್ತೆ ಅವ ಹೇಳ್ತಾನೆ, ಈಗ ಒಂದು ಚಂದದ ಹುಡುಗಿಯನ್ನು ನೋಡುವಾಗ, ಮಾರ್ಗದಲ್ಲಿ ಹೋಗುವಾಗ, ರೋಡಲ್ಲಿ ಹೋಗುವಾಗ, ಹಾಗೆಂತಾಗ್ತದೆ, ಸೋ ಮೆನಿ ಲಸ್ಟಿ ಐಸ್, ಆ ಕಾಮದ ಕಣ್ಣಿಂದ ಅವರೆಲ್ಲ ಸ್ಟೇರ್ ಮಾಡ್ತಾರೆ. ಆಗ ಅವರ ಕಣ್ಣಿಂದ ಅದು ಪಾಯ್ಸನಸ್ ಆಗ್ತದೆ. ಯಾರು ಸ್ಟೇರ್ ಮಾಡ್ತಾರೆ ಅವರ ಕಣ್ಣು ಪಾಯ್ಸನಸ್ ಆಗ್ತದೆ. ಮತ್ತೆ ಯಾರನ್ನು ನಾವು ನೋಡ್ತೇವೆ ಅವರು ಕೂಡ ಹಾಗೆ ಆಗ್ತಾರಂತೆ. ಶಿ ವಿಲ್ ಆಲ್ಸೋ ಬಿ ಕಂಟ್ಯಾಮಿನೇಟೆಡ್. ಈಗ ಯಾರು ನೋಡ್ತಾನೆ ಅವ ಒಂದು ಕಣ್ಣು ಪಾಯ್ಸನಸ್ ಆಗ್ತದೆ, ಮತ್ತೆ ಅವಳು ಕೂಡ ಕಂಟ್ಯಾಮಿನೇಟ್ ಆಗ್ತಾರೆ. ಹಾಗಾಗಿ ದಟ್ ಲಸ್ಟ್ ಬಿಕಮ್ಸ್ ಎಕ್ಸ್ಪಾಂಡೆಡ್ ಇನ್ ದ ಪಾಯ್ಸನಸ್ ಸ್ಟೇರ್ಸ್ ಇಂದ. ಸ್ಟೇರ್ ಅಂದ್ರೆ ಈಗ ನೋಡುವಂಥದ್ದು, ಅಂದ್ರೆ ಭೋಗಿಸುವ ಇಚ್ಛೆಯಿಂದ ನೋಡುವಂಥದ್ದು.
ಹಾಗಾಗಿ by staring to multiple women, that vision itself will become poisonous vision. ಇದಕ್ಕೆ ಹೇಳುವಂಥದ್ದು ಭೋಗ ಪ್ರವೃತ್ತಿ, ಭೋಗಿಸುವಂತ ಇಚ್ಛೆ. ಈಗ ಇನ್ನೊಂದು ಸೈಡ್ ಅಲ್ಲಿ ಇಫ್ ವಿಮೆನ್ ಇಸ್ ಕವರ್ಡ್, ಚಂದ ರೀತಿಯಲ್ಲಿ ಕವರ್ ಮಾಡಿದ್ರೆ ತುಂಬಾ ಜನ ನೋಡುವುದಿಲ್ಲ. ಈಗ ಜನ ನೋಡಿದ್ರು ಕೂಡ ಎಂತ ನೋಡ್ಲಿಕ್ಕೆ ಸಿಗುದಿಲ್ಲ. ಈಗ ಈ ಅಮೆರಿಕನ್ ಲೇಡಿಗೆ ಅವಳು ಸ್ವಲ್ಪ ಈ ಸನಾತನ ಧರ್ಮದ ಬಗ್ಗೆ ಅವಳಿಗೆ ಸ್ವಲ್ಪ ತಿಳಿದಿತ್ತು, ಹಿಂದೂಯಿಸಂ ಬಗ್ಗೆ. ಆಗ ಅವಳು ಹೇಳುವಂಥದ್ದು, ಸನಾತನ ಧರ್ಮದಲ್ಲಿ ಈಗ ನಾವು ದೇವರಿಗೆ ನೈವೇದ್ಯ ಕೊಡುವಾಗ ನಾವು ಈ ನಮ್ಮ ಆಫರಿಂಗ್ ಪ್ಲೇಟಿಗೆ ಬಟ್ಟೆ ಹಾಕ್ತೇವೆ. ಈಗ ನಮ್ಮ ಇಸ್ಕಾನ್ ತಿರುಪತಿ ಪ್ರೆಸಿಡೆಂಟ್ ರೇವತಿ ರಮಣ್ ಅವರು ಇದಕ್ಕೆ ಒಳ್ಳೆ ಒಂದು ಉತ್ತರ ಕೊಟ್ಟಿದ್ದಾರೆ. ಯಾಕೆ ಇದನ್ನು ನಾವು ಕವರ್ ಮಾಡುವುದು? ಯಾಕೆಂದ್ರೆ ತುಂಬಾ ಭೂತಾಸ್, ತುಂಬಾ ಪ್ರೇತಾಸ್, ಭೂತಗಣ ಪ್ರೇತಗಣ ಅವರೆಲ್ಲ ರೋಮ್ ಮಾಡ್ತಾ ಇರ್ತಾರೆ, ಅಂದ್ರೆ ಆಚೆ ಈಚೆ ಹೋಗ್ತಾ ಇರ್ತಾರೆ. ಹಾಗಾಗಿ ಒಳ್ಳೆ ತಿನಸು ಇದ್ರೆ ಎಂತಾಗ್ತದೆ, ಅವರೆಲ್ಲ ಭೂತ ಪ್ರೇತಗಳು ಈ ರೀತಿ ಆಗ್ತದೆ. ಹೀಗೆ ತಿನ್ನುವಂತ ಆಗ್ತದೆ, ಅದಕ್ಕೆ ಕವರ್ ಮಾಡುವಂತ. ಅವರ ಕಣ್ಣೆಲ್ಲ ತುಂಬಾ ಇದು ಮಾಡಿ ನೋಡ್ತಾರೆ ಅದಕ್ಕೆ. ಈಗ ಹೇಗೆ ಅಂದ್ರೆ, ಈಗ ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ಈಗ ಗುಲಾಬ್ ಜಾಮೂನ್, ಈಗ ನಿಮ್ಮ ಎದುರು ಗುಲಾಬ್ ಜಾಮೂನ್, ಹೆಚ್ಚಿನವ್ರಿಗೆ ಗುಲಾಬ್ ಜಾಮೂನ್ ಇಷ್ಟ. ನಿಮ್ಮ ಎದುರು ಕೊಂಡೋಗುವಾಗ ನಿಮ್ಗೆ ಅದು ಆಸೆ ಆಗ್ತದೆ ಇಲ್ವಾ? ನಿಮ್ಮ ಎದುರು ಪ್ಲೇಟ್ ಅಲ್ಲಿ ದೊಡ್ಡ ದೊಡ್ಡ ಗುಲಾಬ್ ಜಾಮೂನ್ ಕೊಂಡೋಗುವ ನಿಮ್ಗೆ ಆಸೆ ಆಗ್ತದೆ ಇಲ್ವಾ? ಆಗುತ್ತೆ ಬ್ರೋ. ನೀವು ಇಮಿಡಿಯೇಟ್ ಕೇಳುವುದಿಲ್ವಾ ಅದು ಎಲ್ಲಿ ಅದನ್ನು ಕೊಡ್ತಾರೆ ಆ ರೀತಿ ಕೇಳುವುದಿಲ್ವಾ? ಡಿಸ್ಟ್ರಿಬ್ಯೂಟ್ ಎಲ್ಲಿ ಮಾಡ್ತಾರೆ, ಇದು ಪ್ರಸಾದ ಎಲ್ಲಿ ಹೋಗ್ತಾ ಉಂಟು, ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಕೇಳುವುದಿಲ್ವಾ? ಹಾಗಾಗಿ ಆ ಭೋಗಿಸುವಂತ ಇಚ್ಛೆ ನಮ್ಮಲ್ಲಿ ಉಂಟು. ಅದಕ್ಕೆ ಭಗವಂತನ ಪ್ಲೇಟಿಗೆ ಈ ರೀತಿ ಹಾಕುವಂಥದ್ದು. ಹಾಗೆ ಈ ಕವರ್ ಮಾಡುವಂಥದ್ದು. ಓಕೆ, ಈಗ ರೇವತಿ ರಮಣ ಪ್ರಭು ಹೇಳಿದ್ದು ಗರುಡ. ಈಗ ಗರುಡ ಸ್ತಂಭದಲ್ಲಿ ಗರುಡ ಇರ್ತಾನೆ. ಗರುಡ ಎಂತ ಮಾಡೋದಂದ್ರೆ, ಯಾವ್ದು ಭೂತಗಣ ಪ್ರೇತಗಣ ಎಲ್ಲ ಅದ ಸ್ಟೇರ್ ಮಾಡಿದ್ರೆ ಇಮಿಡಿಯೇಟ್ ಅಟ್ಯಾಕ್ ಮಾಡ್ತಾನೆ. ಅದಕ್ಕೋಸ್ಕರ ಗರುಡ ಸ್ತಂಭದಲ್ಲಿ ಇರುವುದು ಗರುಡ ಅಟ್ಯಾಕ್ ಮಾಡ್ಲಿಕ್ಕೆ. ಭಗವಂತನಿಗೆ ಕೊಂಡೋಗುವ ನೈವೇದ್ಯವನ್ನು ಯಾರಾದ್ರೂ ನೋಡಿದ್ರೆ ಇಮಿಡಿಯೇಟ್. ಹಾಗೆ ನಾವು ಕೂಡ ಹಾಗೆ ಭಗವಂತನಿಗೆ ಕೊಡುವಂಥದ್ದು ನಾವು ಸ್ಟೇರ್ ಮಾಡ್ಲಿಕ್ಕಿಲ್ಲ. ಭಗವಂತ ಅದಕ್ಕೆ ನೋಡಿ, ಹೆಚ್ಚಾಗಿ ಈಗ ಕುಕಿಂಗ್ ಮಾಡುವಾಗ ಕೆಲವು ಟೆಂಪಲ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್, ಅಂದ್ರೆ ಬಾಯಿಗೆ ಎಲ್ಲ ಕಟ್ಲಿಕ್ಕೆ ಉಂಟು. ಈಗ ನಾವು ಕೊರೋನಾದು ಮಾಸ್ಕ್ ಹಾಕ್ತೇವಲ್ಲ ಆ ರೀತಿ. ಮತ್ತೆ ಒಂದು ಟೆಂಪಲ್ ಅಲ್ಲಿ ಹೇಗುಂಟಂದ್ರೆ, ಕುಕಿಂಗ್ ತುಂಬಾ ಜನ ಇದ್ದಾರೆ ಕುಕಿಂಗ್ಗೆ. ಈಗ ಇವತ್ತು ಯಾರು ಕುಕಿಂಗ್ ಮಾಡ್ತಾನೆ ರಾಜಭೋಗ, ಅವನಿಗೆ ಇವತ್ತಿದು ರಾಜಭೋಗ ತಿನ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಕುಕಿಂಗ್ ಮಾಡುವಾಗ ನನಗೆ ತಿನ್ಬೇಕು ಆ ರೀತಿ ನಾವು ಇದನ್ನು ಮಾಡ್ತೇವೆ. ಅದಕ್ಕೆ ಅವನಿಗೆ ಎಂತ ಹೇಳುವಂಥದ್ದು, ಅದನ್ನು ತಿನ್ಲಿಕ್ಕಿಲ್ಲ. ಅವನಿಗೆ ಸಂಜೆದು ಬೇರೆಯವ್ರು ಮಾಡಿ ತಿನ್ಬೋದು, ಬೆಳಿಗ್ಗೆ ಬೇರೆಯವ್ರು ಮಾಡಿದ ಅವ ಮಾಡಿ ತಿನ್ಲಿಕ್ಕಿಲ್ಲ. ಈ ರೀತಿ ಕೆಲವೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಉಂಟು ಕೆಲವು ಟೆಂಪಲ್ ಅಲ್ಲಿ, ನಮ್ಮ ಇಸ್ಕಾನ್ ಅಲ್ಲಿ. ಅಂದ್ರೆ ಭೋಗಿಸುವಂತ ಇಚ್ಛೆ ನಮಗೆ, ನಾವು ಮಾಡುವಾಗ ಈ ರೀತಿ ಎಲ್ಲ ನಾವು ಮಾಡ್ತೇವೆ. ಓಕೆ, ಅದೇ ರೀತಿ ಒಂದು ಹೆಂಗಸು ವಿಮೆನ್,
ಅವಳು ಚೇಸ್ಟ್ ಇಲ್ಲದಿದ್ರೆ, ನಿನ್ನೆ ಟಾಪಿಕ್ ಚೇಸ್ಟ್, ಓಕೆ, ಅವಳು ಒಳ್ಳೆ ರೀತಿ ಅಂದ್ರೆ ಕಾಣಿಸುವ ಹಾಗೆ ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ರೆ, ಕಾಣುವ ಹಾಗೆ ಜನರೆಲ್ಲ ಈ ಟೇಬಲ್ ಅನ್ನು ಹೇಗೆ ನೋಡ್ತಾರೆ ಆ ರೀತಿ ಪೂರೈಸ್ತಾರೆ. ಅಂದ್ರೆ ಡಿಸೈರ್ ಟು ಎಕ್ಸ್ಪ್ಲಾಯ್ಟ್ ಅಂಡ್ ಎಂಜಾಯ್. ಇನ್ನೊಂದು ಕಡೆ ಹೆಂಗಸು ತುಂಬಾ ಚಂದ ರೀತಿಯಲ್ಲಿ ಡ್ರೆಸ್ ಮಾಡಿದ್ರೆ, ಫುಲ್ ಕವರ್ ಮಾಡಿ, ಹಾಗಾಗಿ ಎಂತಾಗ್ತದೆ, ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ಶೈ. ಅವಳಿಗೆ ಕೂಡ ಶೈನೆಸ್ ಇರ್ತದೆ, ಇವನಿಗೆ ಕೂಡ ಶೈನೆಸ್ ಇರ್ತದೆ. ಮತ್ತೆ ಅವಳು ಬದಿಯಲ್ಲಿ ಎದ್ದು ದ ಪರ್ಸನ್ ವಿಲ್ ಬಿ ಗಿವಿಂಗ್ ರೆಸ್ಪೆಕ್ಟ್ ಟು ಅವರ್, ಇಮಿಡಿಯೇಟ್ ಆಗಿ ಆ ರೆಸ್ಪೆಕ್ಟ್ ಕೊಡುವಂತ ಆಗ್ತದೆ. ಹಾಗಾಗಿ ಪ್ರೊಪೋಸ್ ಹೇಳುವಂಥದ್ದು, ವಿಮೆನ್ ಪ್ರಾಪರ್ ಡ್ರೆಸ್ಸಿಂಗ್ is actually attracting the respect of men. ರೆಸ್ಪೆಕ್ಟ್ ಇಮಿಡಿಯೇಟ್ ಆಗಿ ಹೋಗ್ತದೆ, ಸಿಗ್ತದೆ. ಆದ್ರೆ ಎಂತ ಹೇಳುವಂಥದ್ದು, ಪ್ರಾಪರ್ ಆಗಿ ಡ್ರೆಸ್ ಮಾಡದಿದ್ರೆ ರೆಸ್ಪೆಕ್ಟ್ ಹೋಗುದಿಲ್ಲ. ಓಕೆ, ಈಗ ಚಾಣಕ್ಯ ಪಂಡಿತ್ ಹೇಳುವಂಥದ್ದು, ಶ್ರೀರತ್ನಂ ದುರುಕುಲಾದ ಅಪಿ, ಅಂದ್ರೆ ದುರುಕುಲ ಅಂದ್ರೆ ಲೋವರ್ ಫ್ಯಾಮಿಲಿ. Even if women is born in a lower family, if she is changed in her character and she is trained by her mother, changed in character and trained by mother, ಅಂದ್ರೆ ಒಳ್ಳೆ ಅವಳದು ಸುಶೀಲತೆ ಮತ್ತೆ ತಾಯಿ ಒಳ್ಳೆ ರೀತಿ ಅವಳನ್ನು ಟ್ರೈನ್ ಮಾಡಿದ್ರೆ, ಹೌ ಟು, ಅಂದ್ರೆ ಟ್ರೈನಿಂಗ್ ಅಂತ, ಹೌ ಟು ಕುಕ್, ಇದು ಟ್ರೈನಿಂಗ್. ಎಲ್ಲ ತಾಯಿಯಂದರು ಮಕ್ಕಳಿಗೆ ಮಗಳಿಗೆ ಇದನ್ನು ಕಲಿಸಬೇಕು. ಹೌ ಟು ಕುಕ್, ಹೌ ಟು ರಿಸೀವ್ ದ ಗೆಸ್ಟ್ ಅನ್ನು ಹೇಗೆ ರಿಸೀವ್ ಮಾಡುವಂಥದ್ದು, ಹೌ ಟು ವಿಶ್, ಈ ರೀತಿ. ಶಿ ಇಸ್ ಕಾಲ್ಡ್ ಶ್ರೀರತ್ನ, ಚಾಣಕ್ಯ ಪಂಡಿತ್ ಹೇಳುವಂಥದ್ದು, ಕನ್ಸಿಡರ್ ಲೈಕ್ ಆಸ್ ಎ ಡೈಮಂಡ್. ಅದೇ ಇನ್ನೊಂದು ಕಡೆ ಈ ಹೆಂಗಸು ಒಂದು ಗಂಡಸಿನಿಂದ ಇನ್ನೊಂದು ಗಂಡಸಿಗೆ ಹಾರುವಂತ, ಯಾಕೆಂದ್ರೆ ಮಾಡರ್ನ್ ಹುಡುಗಿಯರು ಹಾರಿದ್ರು ಅಂತ ಹೇಳುವಂಥದ್ದು. ವಾಟ್ಸ್ ರಾಂಗ್ ಇನ್ ಟಾಕಿಂಗ್ ವಿತ್ ಮೆನ್, ಈ ರೀತಿ ಹೇಳ್ತಾರೆ. ವಾಟ್ ವಿಲ್ ಹ್ಯಾಪನ್, ಎಂತ ಆಗ್ತದೆ, ಇವೆನ್ಚುಯಲಿ ಎಂತ ಹೇಳುವಂಥದ್ದು ಆಗ್ತದೆ, ಎಂತ ಹೇಳುವಂಥದ್ದು ಕೆಟ್ಟದಾಗ್ತದೆ. ಇಮಿಡಿಯೇಟ್ ಆಗ್ಲಿಕ್ಕಿಲ್ಲ, ಆದ್ರೆ ಆಗ್ತದೆ. ಯಾಕೆಂದ್ರೆ ಶಾಸ್ತ್ರ ಇಟ್ ಹಸ್ ಕೆಪ್ಟ್ ರಿಸರ್ವೇಶನ್. ಓಕೆ, ಯಾಕೆಂದ್ರೆ ಓವರ್ ಆಲ್ ಗುಡ್ ಆಫ್ ದಿ ಸೊಸೈಟಿಗೆ ಇದನ್ನೆಲ್ಲ ಮಾಡಿದ್ದು ಶಾಸ್ತ್ರ ಕೊಟ್ಟದ್ದು. ಎಸ್, ಮತ್ತೆ ಪ್ರಭುಪಾದ ಹೇಳುವಂಥದ್ದು, ಈವನ್ ಇಫ್ ಬಾಯ್ ಅಂಡ್ ಗರ್ಲ್ ದೇ ಕಮ್ ಟುಗೆದರ್, they get attracted to each other and both are pious. ಇಬ್ಬರು ಕೂಡ ಒಳ್ಳೆ ಫ್ಯಾಮಿಲಿಯಿಂದ ಬರುವಂತವರು, ಮತ್ತೆ ಮದುವೆ ಆಗಲಿಕ್ಕೆ ಯೋಚನೆ ಮಾಡಿದ್ರು ಕೂಡ ಎಂತ ಅದರಲ್ಲಿ ಏನು ಎಂತ ಹೇಳುವಂಥದ್ದು, ಪೇರೆಂಟ್ಸ್ ಅನ್ನು ದೇ ಹ್ಯಾವ್ ಟು ಕನ್ಸಲ್ಟ್. ಹೇಗೆ ದೇವತಿ ಹೇಗೆ ತಾಯಿ ಹತ್ರ ಹೇಳಿ, ಮತ್ತೆ ತಂದೆಗೆ ಹೇಳಿ, ತಾಯಿ ತಂದೆಗೆ ಹೇಳಿ, ಈ ರೀತಿ
ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಪ್ರಭುಪಾದ ಹೇಳ್ತಾರೆ. ಅಂದ್ರೆ ಎಂತ ಹೇಳುವಂತದ್ದು, ಕೃಷ್ಣ ಹ್ಯಾಸ್ ಗಿವನ್ ಫಾದರ್ ಅಂಡ್ ಮದರ್, ದೇ ಆರ್ ರೆಪ್ರೆಸೆಂಟೇಟಿವ್, ಸೊ ಅವರಿಂದ ಕನ್ಸಲ್ಟ್ ಮಾಡಿ ಮಾಡುವಂಥದ್ದು ತುಂಬಾ ಒಳ್ಳೇದಂತ ಪ್ರಭುಪಾದ ಹೇಳ್ತಾರೆ. ಓಕೆ, ಈಗ ಚೇಸ್ಟಿಟಿ. ಓಕೆ, 9:06 ಆಯ್ತು, ಒಂದು 9:20 ತನಕ ಹೋಗ್ತೇನೆ. ಎಸ್, ಸ್ವಲ್ಪ ಒಂದು 15 ಮಿನಿಟ್ಸ್ ಹೋಗ್ತದೆ, ಯಾಕಂದ್ರೆ ನಾನು ಕಂಪ್ಲೀಟ್ ಮಾಡ್ತೇನೆ, ಅಲ್ಲಿಗೆ ಮುಗಿತದೆ. ಓಕೆ, ಈಗ ಚೇಸ್ಟ್, ನಿನ್ನೆ ಟಾಪಿಕ್ ಚೇಸ್ಟ್, ಆ ಭಾವಾರ್ಥದಲ್ಲಿ ಪ್ರಭುಪಾದ ನಿನ್ನೆ ಅದನ್ನು ಕೊಟ್ಟಿದ್ರು. ಈಗ ಚೇಸ್ಟ್ ಅಂದ್ರೆ ಸುಶೀಲೆ, ಅವಳು ಗಂಡನನ್ನು, ಶಿ ಸರ್ವ್ಸ್ ಹರ್ ಹಸ್ಬೆಂಡ್, ಶಿ ವಿಲ್ ನಾಟ್ ಕನೆಕ್ಟ್ ವಿತ್ ಅದರ್ ಮ್ಯಾನ್. ಹಾಗೆ ಬುದ್ಧಿ, ಇಂಟೆಲಿಜೆನ್ಸ್, ಧಾರ್ಮಿಕ ಇಂಟೆಲಿಜೆನ್ಸ್. ಹಾಗಾಗಿ ಬುದ್ಧಿ ಅಂತ ಮಾಡುವಂಥದ್ದು ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ ಆತ್ಮಕ್ಕೆ, ಇಟ್ ವಿಲ್ ಹೆಲ್ಪ್ ದಿ ಸೋಲ್ ಟು ಅಟೈನ್, ಆತ್ಮಕ್ಕೆ ಸಹಾಯ ಮಾಡುವಂಥದ್ದು. ಯಾವುದಕ್ಕೆ? ನಮ್ಮ ಅಲ್ಟಿಮೇಟ್ ಗೋಲ್, ನಮ್ಮ ಫೈನಲ್ ಗುರಿ, ಟು ಅಟೈನ್, ಮರಳಿ ದೇವೋತ್ತಮನೆಡೆಗೆ, ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್, ಅಲ್ಲಿ ಹೋಗ್ಲಿಕ್ಕೆ ಸಹಾಯ ಮಾಡ್ತದೆ ಬುದ್ಧಿ. ಎಸ್, ಓಕೆ, ಈಗ ಹೆಂಗಸು ಯಾವ ರೀತಿ ಇರಬೇಕು? ಇಫ್ ಶಿ ಇಸ್ ಎ ಧಾರ್ಮಿಕ್ ಲೇಡಿ, ಧಾರ್ಮಿಕ ಅಂದ್ರೆ ರಿಲಿಜಿಯಸ್, ನಮ್ಮ ದೇವರ ರಿಲೇಟೆಡ್ಗೆ ಆಸಕ್ತಿ ಇರುವಂತ, ಅವಳು ಜಾಸ್ತಿಯಾಗಿ ಗ್ರೀಡ್ ಇರುವುದಿಲ್ಲ. ಜಾಸ್ತಿಯಾಗಿ ನೋಡಿ, ಯಾರು ತುಂಬಾ ಧಾರ್ಮಿಕ ಇದ್ದಾರೆ, ದೇ ವಿಲ್ ನಾಟ್ ಗ್ರೀಡ್, ದೇ ವಿಲ್ ಬಿ ಹ್ಯಾಪಿ ಬೈ ಸರ್ವಿಂಗ್ ಕೃಷ್ಣ. ಹಾಗೆ ದೇ ವಿಲ್ ಬಿ, ಅವರು ಬೆಳಿಗ್ಗೆ ಬೇಗ ಹೇಳ್ತಾರೆ, ಮತ್ತೆ ಎದ್ದು ಎಲ್ಲ ಕ್ಲೀನ್ ಮಾಡ್ತಾರೆ, ಪೂಜಾ ರೂಮ್ ಎಲ್ಲ, ಮತ್ತೆ ಹೂವನ್ನು ಹಾಕ್ತಾರೆ, ಮತ್ತೆ ಫ್ರೂಟ್ಸ್ ಅನ್ನು ಇಡ್ತಾರೆ ಭಗವಂತನಿಗೆ, ಒಂದು ಮನೆಯನ್ನು ಕ್ಲೀನ್ ಮಾಡ್ತಾರೆ, ಮತ್ತೆ ಭಗವಂತನಿಗೆ ನೈವೇದ್ಯವನ್ನು ಕುಕ್ ಮಾಡ್ತಾರೆ, ಮತ್ತೆ ಗಂಡನಿಗೆ ಅದನ್ನು ಸರ್ವ್ ಮಾಡ್ತಾರೆ, ಮತ್ತೆ ಮಕ್ಕಳಿಗೆ ಅದನ್ನು ಸರ್ವ್ ಮಾಡ್ತಾರೆ, ಅವರ ಅತ್ತೆ ಮಾವನಿಗೆ ಸರ್ವ್ ಮಾಡ್ತಾರೆ, ಮತ್ತೆ ಯಾವಾಗಲೂ ಖುಷಿಯಾಗಿರ್ತಾರೆ ಈ ಫ್ಯಾಮಿಲಿಯಲ್ಲಿ. ದಿಸ್ ಇಸ್ ಧಾರ್ಮಿಕ್ ಲೇಡಿ. ಹಾಗಾಗಿ ಅಂತ ಧಾರ್ಮಿಕ್ ಲೇಡಿ ಎಂತ ಮಾಡುವಂಥದ್ದು, ಹೋಲ್ ಫ್ಯಾಮಿಲಿಯನ್ನು ಖುಷಿಯಾಗಿ ಇಡ್ತಾಳೆ. ಇದಕ್ಕೊಂದು ಎಂತ ಹೇಳುವಂಥದ್ದು, ಒಂದು ವಾಕ್ಯ ಉಂಟು ಇಂಗ್ಲಿಷಲ್ಲಿ, ದ ಹ್ಯಾಂಡ್ ದಟ್ ಮೂವ್ಸ್ ದಿ ಕ್ರಾಡಲ್ ಕ್ಯಾನ್ ಮೇಕ್ ಆರ್ ಬ್ರೇಕ್ ಎ ಹೋಮ್. ಅಂದ್ರೆ ಈ ಎಂತ ಹೇಳುವಂಥ ಉಯ್ಯಾಲೆಯನ್ನು ಮಾಡುವಂಥ ತಾಯಿ, ಶಿ ಕ್ಯಾನ್ ಮೇಕ್ ಆರ್ ಬ್ರೇಕ್ ದಿ ಹೋಮ್. ಹಾಗೆ ಒಳ್ಳೆ ಹೆಂಗಸು, ಶಿ ಕ್ಯಾನ್ ಮೇಕ್ ದಿ ಹೋಮ್. ಕೆಟ್ಟ ಹೆಂಗಸು, ಶಿ ಕ್ಯಾನ್ ಬ್ರೇಕ್ ದಿ ಹೋಮ್. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಈಗ ಕಲಿಯುಗದಲ್ಲಿ ದೇ ಆರ್ ಗೆಟಿಂಗ್ ಪೊಲ್ಯೂಟೆಡ್, ವಿಮೆನ್ ಆರ್ ಗೆಟಿಂಗ್ ಪೊಲ್ಯೂಟೆಡ್. ನಾನು ಮೊನ್ನೆ ದುಬೈಗೆ ಹೋಗುವಾಗ ಬಾಂಬೆಯಲ್ಲಿ ಇಮಿಗ್ರೇಷನ್ ಇತ್ತು. ಇಮಿಗ್ರೇಷನ್ ಆಗಿ ಆಚೆ ಒಳಗೆ ಹೋಗುವಾಗ ಒಂದು ಇದರಲ್ಲಿ ಸ್ಮೋಕಿಂಗ್ ಝೋನ್ ಅಲ್ಲಿ ಹೆಂಗಸರಿದ್ದಾರೆ, ಒಂದು ಇದರಲ್ಲಿ ಗಂಡಸರಿದ್ದಾರೆ ಸ್ಮೋಕ್ ಮಾಡುವಂತ. ಈಗ ಅಂತವರಿಂದ ಹುಟ್ಟುವ ಮಕ್ಕಳು ಕೂಡ ಎಂತ ಹೇಳುವಂಥದ್ದು, ತೀರಾ ಎಂತ ಹೇಳುವಂಥದ್ದು,
ಡಿಪ್ರೆಷನ್ ಇರ್ತದೆ, ಇಲ್ಲದ್ರೆ ಮಂದಮತಿ. ಈಗ ನಾನು ಮೊನ್ನೆ ಒಂದು ಕಡೆ ಹೋದದ್ದು, ಆಗ್ನೆಸ್ ಕಾಲೇಜ್ ಪಕ್ಕದಲ್ಲಿ. ಅಲ್ಲಿ ಆಗ್ನೆಸ್ ಕಾಲೇಜ್ ಪಕ್ಕದಲ್ಲಿ ಒಂದು ಡಿಸೇಬಲ್ನವರಿಗೆ ಒಂದು ಸ್ಕೂಲ್ ಉಂಟು. ಆ ಸ್ಕೂಲಿಗೆ ಬರುವಂತ ಮಕ್ಕಳು ಅವರ ತಂದೆ ತಾಯಿ ಎಲ್ಲ ಆಡಿ, ಇನ್ನೊಂದು ದೊಡ್ಡ ದೊಡ್ಡ ಕಾರ್ ಎಲ್ಲ ಬರುವರು. ನೀವು ನೋಡಿ, ಪಾಪದವರ ಮಕ್ಕಳು ಈ ಮಣ್ಣಲ್ಲಿ ಆಡ್ತಾರೆ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗುವಾಗ 3 ಮಕ್ಕಳು ಯಾವಾಗ ಮಣ್ಣಲ್ಲಿ ಆಡ್ತಾರೆ, ಸರಿ ಇರ್ತಾರೆ. ಹಾಗಾಗಿ ಯಾಕೆಂದ್ರೆ ಈ ರೀತಿ ಕೆಟ್ಟದೆಲ್ಲ ಮಾಡಿ ಮತ್ತೆ ಮಕ್ಕಳನ್ನು ಹುಟ್ಟಿಸುವಂತದ್ದು, ಮಕ್ಕಳು ಆ ರೀತಿ ಆಗ್ತಾರೆ. ಹಾಗೆ ಅಂತವರಿಂದ ಹುಟ್ಟುವಂತ ಮಕ್ಕಳು ಕೂಡ ಸರಿ ಇರುವುದಿಲ್ಲ. ಅವ್ರ ಮಕ್ಕಳನ್ನು ಹುಟ್ಟಿಸಬಹುದು, ಆದ್ರೆ ಡೇಂಜರಸ್ ಮಕ್ಕಳು ಹುಟ್ಟುತ್ತಾರೆ. ಹಾಗಾಗಿ ನಮ್ಮ ಬುದ್ಧಿ, ಇಟ್ ಶುಡ್ ಬಿ ಧಾರ್ಮಿಕ್ ಇಂಟೆಲಿಜೆನ್ಸ್. ಇದಕ್ಕೆ ಹೇಳುವಂತದ್ದು ಸುಬುದ್ಧಿ. ಅಧಾರ್ಮಿಕ್ ಇಂಟೆಲಿಜೆನ್ಸ್ ಅಂದ್ರೆ ಕುಬುದ್ಧಿ. ಧಾರ್ಮಿಕ್ ಇಂಟೆಲಿಜೆನ್ಸ್ ಅಂದ್ರೆ ಸುಬುದ್ಧಿ, ಅಧಾರ್ಮಿಕ ಅಂದ್ರೆ ಕುಬುದ್ಧಿ. ಈಗ ನಾನು ಇಲ್ಲಿ ಕೇಳ್ಬೋದು, ಆದ್ರೆ ಈಗ ಸಮಯ ಇಲ್ಲ, ಅದಕ್ಕೆ ನಾನೇ ಇದನ್ನು ಹೇಳ್ತೇನೆ. ಸ್ವಲ್ಪ ಫಾಸ್ಟ್ ಮಾಡ್ತೇನೆ, ಒಂದು 8 ನಿಮಿಷದಲ್ಲಿ ಮುಗಿಸ್ತೇನೆ. ಓಕೆ. ಈಗ ಕುಬುದ್ಧಿಗೆ ಎಕ್ಸಾಂಪಲ್ ಕೈಕೆ. ಕೈಕೆ ಗಾಟ್ ಕುಬುದ್ಧಿ ಫ್ರಮ್ ಮಂತರ. ಮತ್ತೆ ದುರ್ಯೋಧನ ಗಾಟ್ ಕುಬುದ್ಧಿ ಫ್ರಮ್ ಶಕುನಿ. ಮತ್ತೆ ಈ ಚಿತ್ರಕೇತುಂದು ರಾಣಿಗಳು, ಕ್ವೀನ್ಸ್ ಆಫ್ ಚಿತ್ರಕೇತು, ಅವರಿಗೆ ಕುಬುದ್ಧಿಯಿಂದ ಅವರು ಅಶ್ವಶೋಕನನ್ನು ಕೊಲ್ತಾರೆ, ಕೃತದುತಿದು ಮಗನನ್ನು ಕೊಲ್ತಾರೆ. ಹಾಗಾಗಿ ಕುಬುದ್ಧಿ ಅಂದ್ರೆ ವಿಚ್ ಮಿಸ್ಗೈಡ್ಸ್ ದಿ ಸೋಲ್ ಟು ಗೋ ಡೌನ್, ಮಿಸ್ಗೈಡ್ ಮಾಡುವ ಆತ್ಮವನ್ನು. ನೆಕ್ಸ್ಟ್ ಗೆ ಸುಬುದ್ಧಿ ಅಂದ್ರೆ that intelligence which elevates the soul to go back home, back to Godhead. ಅಂದ್ರೆ ಆತ್ಮವನ್ನು ಮರಳಿ ದೇವೋತ್ತಮನೆಡೆಗೆ ಕೊಂಡೋಗುವಂಥದ್ದು, ಅದು ಸುಬುದ್ಧಿ. ಕುಬುದ್ಧಿ ಅಂದ್ರೆ ನರಕಕ್ಕೆ ತಳ್ಳುವಂಥದ್ದು. ಈಗ ಸುಬುದ್ಧಿಗೆ ನಾವು ಎಕ್ಸಾಂಪಲ್ ಕೊಡುವ. ಹೇಗೆಂದ್ರೆ ಅರ್ಜುನ, ನೀವು ನೋಡ್ಬೋದು ಫಸ್ಟ್ ಚಾಪ್ಟರ್ ಅಲ್ಲಿ ಅಳ್ತಾ ಇರ್ತಾನೆ. ಮತ್ತೆ ಕೃಷ್ಣ ಕೇಮ್ ಆಸ್ ಎ ಸುಬುದ್ಧಿ ಫಾರ್ ಅರ್ಜುನನಿಗೆ. ಮತ್ತೆ ಅವ ಒಳ್ಳೆ ಬುದ್ಧಿಯನ್ನು ಕೊಡ್ತಾನೆ, ಗುಡ್ ಇಂಟೆಲಿಜೆನ್ಸ್ ಅನ್ನು. ಇದರಿಂದ ರಿಸಲ್ಟ್ ಎಂತ ಆಗ್ತದೆ? ಕೂಗುವಂತ ಅರ್ಜುನ ಕಾನ್ಫಿಡೆನ್ಸ್ ಆಗ್ತಾನೆ, ಮತ್ತೆ ಅವ ವಿಕ್ಟೋರಿಯಸ್ ಆಗ್ತಾನೆ, ಮತ್ತೆ ಅವ ಸಕ್ಸಸ್ಫುಲ್ ಆಗ್ತಾನೆ. ಮತ್ತೆ ವೇದವ್ಯಾಸ ಎಲ್ಲ ಪುರಾಣ, ಎಲ್ಲ ವೇದ, ಎಲ್ಲ ಉಪನಿಷತ್ ಬರೆದು ಕೂಡ ತುಂಬಾ ಡಿಪ್ರೆಸ್ಡ್ ಇದ್ರು. ಹೀಗೆ ಆಗ ವೇದವ್ಯಾಸದ ಸ್ಪಿರಿಚುವಲ್ ಮಾಸ್ಟರ್ ನಾರದ ಮುನಿ ಬರುವಂತದ್ದು, ಅವರು ಅವರಿಗೆ ಸುಬುದ್ಧಿ ಕೊಡುವಂಥದ್ದು. ಹಾಗೆ ಹೇಳುವಂತ, ನೀನು ಶ್ರೀಮದ್ ಭಾಗವತ ಬರೆ. ಅದನ್ನು ಬರೆದು ವೇದವ್ಯಾಸ ಎಕ್ಸ್ಪ್ರೆಸ್ಸಿಗೆ ಹೋಗ್ತಾರೆ. ಮತ್ತೆ ಸೇಮ್ ಧ್ರುವ, ನೆಕ್ಸ್ಟ್ ಸುಬುದ್ಧಿಗೆ ಧ್ರುವ ಮಹಾರಾಜ್ ಯಕ್ಷರೊಟ್ಟಿಗೆ ಯುದ್ಧ ಮಾಡುವಾಗ ತುಂಬಾ ಈ ಆರೋಸ್ ಬಂದು ಈ ಒಂದು ಸೋ ಮೆನಿ ಆರೋಸ್ ಕೇಮ್ ಅಂಡ್ ಪೋರ್ಡ್ ಲೈಕ್ ಎ ರೈನ್, ಮಳೆತೆ ರೀತಿಯಲ್ಲಿ ಬಂತು, ಟೋಟಲ್ ಅವರನ್ನು ಕವರ್ ಮಾಡಿತ್ತು. ಆಗ ಈ ಸೇಜಸ್ನವರು ಹೋಗುವಂಥದ್ದು ಆಕಾಶದಲ್ಲಿ. ಆಗ ಅವ್ರು ನೋಡ್ತಾರೆ ಸಿಚುವೇಶನ್ ಧ್ರುವ ಮಹಾರಾಜ್ ಇದು. ಆಗ ಎಂತಾಗ್ತದೆ? ಆಗ ಅವರು ಕ್ಲೂ ಕೊಡುವಂಥದ್ದು ಎಂತ? ಚಾಂಟ್ ದಿ ನೇಮ್ ಆಫ್ ನಾರಾಯಣ. ಹಾಗಾಗಿ ಆ ಒಂದು ನಾರಾಯಣ ನಾಮದಿಂದ ಎಲ್ಲ ಎಂತ ಹೇಳೋದು, ಇಲ್ಯೂಷನ್ ಡಿಸ್ಪೆಲ್ ಆಗ್ತದೆ.
ಮತ್ತೆ ಆ ನಾಮದಿಂದ ಅವರು ಆ ಡೇಂಜರ್ ಇಂದ ಪಾರು ಆಗ್ತಾರೆ. ಹಾಗಾಗಿ ಅಲ್ಲಿ ಸೇಜಸ್ ನಾವು ಸುಬುದ್ಧಿ ಕೊಡುವಂಥದ್ದು. ಹಾಗಾಗಿ ಸುಬುದ್ಧಿ ಅಂದ್ರೆ that intelligence which protects, which helps the soul to get ritual nourishment, ಮತ್ತೆ ಆ ಸೋಲ್ ಅನ್ನು ಅಪ್ಲಿಫ್ಟ್ ಮಾಡುವಂಥದ್ದು ಈ ಸ್ಪಿರಿಚುವಲ್ ಲೈಫಿಗೆ, ಮತ್ತೆ ಭಗವಂತನಿಗೆ ಕನೆಕ್ಟ್ ಮಾಡೋದು, ಅದು ಸುಬುದ್ಧಿ. ಓಕೆ, ಈಗ ಒಂದು ಎಕ್ಸಾಂಪಲ್ ಹೇಳಿ ಮತ್ತೆ ನಾನು ನಿಲ್ಲಿಸ್ತೇನೆ. ಲಾಸ್ಟ್ ಒಂದು ಎಕ್ಸಾಂಪಲ್. ಒಬ್ಬ ರಾಜ ಇದ್ದ, ಮುಘಲ್ ರಾಜ ಇದ್ದ. ಹಾಗೆ ಅವನಿಗೆ ಹೆಂಡತಿ ಇದ್ಲು. ಅವಳು ಅವನ ಬೆನ್ನ ಹಿಂದೆ ಒಂದು ಮಾರ್ಕ್ ಅನ್ನು ನೋಡ್ತಾಳೆ, ಲ್ಯಾಶ್ ಮಾರ್ಕ್. ಮತ್ತೆ ಕೇಳ್ತಾಳೆ, ಇದು ಹೇಗೆ ಬಂತು ನಿನಗೆ? ಅದಕ್ಕೆ ಅವ ಹೇಳ್ತಾನೆ, ನನಗೊಬ್ಬ ಮಾಸ್ಟರ್ ಇದ್ದ, ಸುಬುದ್ಧಿ ರಾಯ್ ಅಂತ. ನಾನು ಸಣ್ಣದಿರುವಾಗ ನಾನು ಅವನಿಗೆ ಹೆಲ್ಪರ್ ತರ ಕೆಲಸ ಮಾಡ್ತಿದ್ದೆ. ಹಾಗಾಗಿ ಅವರು ನನಗೆ ಒಮ್ಮೆ ವಿಪ್ ಮಾಡಿದ್ರು, ಅದರಿಂದ ಅದು ಬಂದದಂತ ಹೇಳ್ತಾನೆ ಈ ಮುಘಲ್ ರಾಜ ರಾಣಿ. ಹಾಗಾಗಿ ಅವಳು ಹೇಳುವಂಥದ್ದು, ಹೆಂಡತಿ ಹೇಳುವಂಥದ್ದು, ನಿನ್ಗೆ ಅವ ಆ ರೀತಿ ಮಾಡಿದಾನ? ನೀನು ಹೇಗೆ ಅದನ್ನು ಸಹಿಸಿಕೊಂಡೆ? ಹೇಗೆ ಟಾಲರೇಟ್ ಮಾಡಿದೆ? ನೀನು ಅವನನ್ನು ಕೊಲ್ಬೇಕು. ಆಗ ರಾಜ ಹೇಳುವಂಥದ್ದು, ಎಂತ ಮಾತಾಡ್ತಿದ್ಯಾ ನೀನು? ಹೆಂಡತಿಗೆ ನಾನು ಆಕ್ಚುಲಿ ಅನಾಥೆ ಆಗಿದ್ದೆ, ಆರ್ಫನ್. ಅವನನ್ನು ಮಗನಾಗಿ ಟ್ರೀಟ್ ಮಾಡಿದ. ಅಂದ್ರೆ ತಂದೆ ಹೇಗೆ ಮಗನನ್ನು ಟ್ರೀಟ್ ಆ ರೀತಿ ಅವ ಟ್ರೀಟ್ ಮಾಡಿದ. ತುಂಬಾ ನನಗೆ ಅಫೆಕ್ಷನ್ ಕೊಟ್ಟಿದ್ದಾನೆ ಅವ ನನಗೆ ಊಟ ಕೊಟ್ಟಿದ್ದಾನೆ, ಅವ ನನಗೆ ಬಟ್ಟೆ ಕೊಟ್ಟಿದ್ದಾನೆ, ಅವ ನನಗೆ ಕೆಲಸ ಕೊಟ್ಟಿದ್ದಾನೆ. ನಾನು ಸಣ್ಣದಿರುವಾಗ ಸ್ವಲ್ಪ ಪೋಖ್ರಿ ಇದ್ದೆ, ತುಂಬಾ ನಾಟಿ, ಮಿಚೀವಿಯಸ್. ಹಾಗಾಗಿ ಸಿಟ್ಟಿನಿಂದ ಕೆಲವೊಮ್ಮೆ ಅವ ಪ್ರೀತಿಯಿಂದಲೇ ನನಗೆ ಕೆಲವೊಮ್ಮೆ ಹೊಡಿತಾ ಇದ್ದ, ಕೆಲವೊಮ್ಮೆ ನಾನು ಜೋರು ಮಾಡಿದ್ರೆ ಈ ರೀತಿ ಮಾಡ್ತಾ ಇದ್ದ. ಆದ್ರೆ ಓವರಾಲ್ ಅವ ಒಳ್ಳೆ ವ್ಯಕ್ತಿ. ಈಗ ಕೂಡ ನಾನು ಅವನು ಪ್ರೀತಿ ಮಾಡ್ತೇನೆ. ನೀನು ಅವನನ್ನು ಕೊಲ್ಲುವ ಬಗ್ಗೆ ಹೇಳ್ತಾ ಇದೀಯಾ? ಈ ರೀತಿ ಹೇಳ್ತಾನೆ. ಆದ್ರೆ ಹೆಂಡತಿ ಒಬ್ಬ ಟೋಟಲಿ ಇನ್ಸಿಸ್ಟೆಂಟ್. ಎಂತಂದ್ರೆ, ಹೇಗೆ ನನ್ನ ಗಂಡನಿಗೆ ಅವ ಹೇಗೆ ಮಾಡ್ಬೋದು? ನನ್ನ ಗಂಡ ಈ ರೀತಿ ಹೇಳ್ತಾ ಇದ್ದಾರೆ. ನಾನು ಐ ಆಮ್ ಅ ಗ್ರೇಟ್ ಕ್ವೀನ್, ನಾನು ಗ್ರೇಟ್ ಕ್ವೀನ್ ಈ ರೀತಿ ಹೇಳ್ತಾರೆ. ನನ್ನ ಗಂಡನನ್ನು ಇನ್ಸಲ್ಟ್ ಮಾಡಿದ್ದಾನೆ, ಹಾಗಾಗಿ ಅವನನ್ನು ಕೊಲ್ಲೇಬೇಕು. ತುಂಬಾ ಅವಳು, ಶಿ ವಾಸ್ ಅಡಮೆಂಟ್ ಲೇಡಿ ಅಂಡ್ ಶಿ ವಾಸ್ ವೆರಿ ಮಚ್ ಇನ್ಸಿಸ್ಟೆಂಟ್. ಈಗ ಗಂಡನಿಗೆ ಎಂತ ಮಾಡುವಂಥದ್ದು, ಬೇರೆ ಆಪ್ಷನ್ ಇಲ್ಲ. ಯಾಕೆಂದ್ರೆ ಆ ಟೈಮಲ್ಲಿ, ಇದು 500 ವರ್ಷದ ಹಿಂದೆ ಮೊಘಲರು ಇದ್ರು. ಹಾಗಾಗಿ ಮೊಘಲರು ಯಾರಾದ್ರೂ, ಈ ಮುಸ್ಲಿಮ್ಸ್ ಯಾರಿಗಾದ್ರೂ ಹಿಂದೂಗಳಿಗೆ ನೀರನ್ನು ಹೀಗೆ ಹಾಕಿದ್ರೆ ಅವು ಮತ್ತೆ ಮುಸ್ಲಿಂ, ಮತ್ತೆ ಹಿಂದೂಗಳು ಯಾರು ಕೂಡ ಅವನನ್ನು ಒಳಗೆ ಸೇರಿಸುವುದಿಲ್ಲ. ಹಾಗೆ ಇವ ಎಂತ ಮಾಡೋದಂದ್ರೆ, ಎಂತ ಮಾಡಿದಂದ್ರೆ, ರಾಜ ಹೋಗಿ ಆ ಸುಬುದ್ಧಿ ರಾಯಿಗೆ ನೀರು ಹಾಕ್ತಾನೆ. ಹಾಗೆ ಈಗ ಔಟ್ಕಾಸ್ಟ್ ಆದ ಸುಬುದ್ಧಿ ರಾಯ್. ಈಗ ಯಾರು ಹಿಂದೂ ಅವನನ್ನು ಆಕ್ಸೆಪ್ಟ್ ಮಾಡಲಿಲ್ಲ. ಈಗ ಅವನಿಗೆ ಮುಸ್ಲಿಂ ಆಗ್ಲಿಕ್ಕೆ ಇಷ್ಟ ಇರಲಿಲ್ಲ, ಹಿಂದೂ ಕೂಡ ಅಲ್ಲ. ಈ ಸಿಚುವೇಶನ್ ನಾನು ಎಲ್ಲಿಗೆ ಹೋಗುವಂಥದ್ದು, ನೈದರ್ ದಿಸ್ ನಾರ್ ದ್ಯಾಟ್, ಆ ರೀತಿ ಆಗಿದೆ ಅವನ ಸಿಚುವೇಶನ್. ಹಾಗೆ ಅವನು ತುಂಬಾ ಬ್ರಾಹ್ಮಣರ ಹತ್ರ ಹೋಗ್ತಾನೆ. ಬ್ರಾಹ್ಮಣ ಹೇಳುವಂತ,
ನನ್ನ ಹತ್ತಿರ ಬರಬೇಡ, ನನ್ನ ಹತ್ತಿರ ಬರಬೇಡ, ಈ ರೀತಿ ಹೇಳ್ತಾ ಇದ್ದೆ. ಹಾಗಾಗಿ ಬ್ರಾಹ್ಮಣರು ಹೇಳ್ತಾ ಇದ್ರು, ನೀನು ಮತ್ತೊಮ್ಮೆ ನಿನ್ಗೆ ಇಲ್ಲಿ ಬರ್ಬೇಕಿದ್ರೆ ಯು ಹ್ಯಾವ್ ಟು ಡೈ, ಯು ಹ್ಯಾವ್ ಟು ರೀಬೋರ್ನ್ ಅಗೇನ್. ನೀನು ಸತ್ತು ವಾಪಸ್ ನೀನು ಹುಟ್ಟಬೇಕು, ಅಲ್ಲಿ ತನಕ ಬರ್ಲಿಕ್ಕೆ ಆಗುದಿಲ್ಲ. ಆಗ ಒಂದು ಬ್ರಾಹ್ಮಣ ಹೇಳುವಂಥದ್ದು ಅವನಿಗೆ, ನಾವು ನಿನ್ನನ್ನು ಆಕ್ಸೆಪ್ಟ್ ಮಾಡಬೇಕಿದ್ರೆ ನೀನು ಈ ಮೋಲ್ಟನ್ ಅಂತ ಹೇಳುವಂಥದ್ದು ಗೀ, ಕುದಿಯುವಂತ ಗೀ, ಅದನ್ನು ನೀನು ಕುಡಿಬೇಕು 1 ಗ್ಲಾಸ್, ಮತ್ತೆ ನಿನ್ನನ್ನು ನಾವು ಆಕ್ಸೆಪ್ಟ್ ಮಾಡ್ತೇವೆ. ಅದಕ್ಕೆ ಅವ ಹೇಳ್ತಾನೆ, ನಾನು ಅದನ್ನು ಕುಡಿದ್ರೆ ನಾನು ಸಾಯ್ತೇನೆ. ಎಸ್, ನೀವು ಸಾಯ್ಬೇಕು, ಈ ರೀತಿ ಹೇಳ್ತಾನೆ. ಮತ್ತೆ ನೀನು ಹುಟ್ಟಬೇಕು, ಈ ರೀತಿ ಹೇಳ್ತಾರೆ. ಈಗ ಅವ ಕೂಗ್ತಾ ಇದ್ದಾನೆ ಸುಬ್ಬುದಿ ರಾಯ್. ಅವನಿಗೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಆದ್ರೆ ಒಂದು ಅದೃಷ್ಟ ಎಂತ ಅಂದ್ರೆ, ಈ ಮೆಟ್ ಲಾರ್ಡ್ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಭೇಟಿ ಆಗ್ತಾನೆ. ಮಹಾಪ್ರಭು ಅಂತ ಕೇಳ್ತಾನೆ, ಮಹಾಪ್ರಭು ನಾನು ಎಂತ ಮಾಡ್ಬೇಕು, ವಾಟ್ ಶುಡ್ ಐ ಡೂ? ಅದಕ್ಕೆ ಮಹಾಪ್ರಭು ಹೇಳೋ ಒಂದು ಸಿಂಪ್ಲಿ ಚಾಂಟ್ ದಿ ಹೋಲಿ ನೇಮ್ ಆಫ್ ದಿ ಲಾರ್ಡ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಯು ಗೋ ಟು ವೃಂದಾವನಕ್ಕೆ ಹೋಗು. ವೃಂದಾವನದಲ್ಲಿ ತುಂಬಾ ಬೆಂಗಾಲಿ ವೈಷ್ಣವರು ಬರ್ತಾರೆ. ಮತ್ತೆ ಬೆಂಗಾಲಿ ವೈಷ್ಣವ ದೇ ಲೈಕ್ ರೈಸ್. ವೃಂದಾವನದಲ್ಲಿ ಚಪಾತಿ, ರೋಟಿ. ಈಗ ಸೌತ್ ಇಂಡಿಯಾದಲ್ಲಿ ಕೂಡ ಹಾಗೆ, ರೈಸ್, ಸಾಂಬಾರ್, ರಸಂ, ಈ ಕರ್ಡ್ ಇದು. ಆದ್ರೆ ನಾರ್ತ್ ಇಂಡಿಯಾದಲ್ಲಿ ಹಾಗೆ ರೋಟಿ. ಹಾಗೆ ಬೆಂಗಾಲಿ ದೇ ಲೈಕ್ ರೈಸ್. ಹಾಗಾಗಿ ಚೈತನ್ಯ ಹೇಳುವಂಥದ್ದು, ಯು ಕುಕ್ ರೈಸ್ ಫಾರ್ ದ ಬೆಂಗಾಲಿ ಡಿವೋಟೀಸ್, ವೈಷ್ಣವಾಸ್, ದೇ ವಿಲ್ ಬಿ ಹ್ಯಾಪಿ ಅಂಡ್ ಗಿವ್ ಕರ್ಡ್ ಆಲ್ಸೋ ಫಾರ್ ದೆಮ್. ದಹಿ ಕೂಡ ಕೊಡು. ಯಾಕೆಂದ್ರೆ ಅವ್ರದ್ದು ಮತ್ತೆ ತುಂಬಾ ಡಿಸ್ಟೆನ್ಸ್ ಇಂದ ನಡ್ಕೊಂಡು ಬಂದ, ಯಾಕೆಂದ್ರೆ ಹಿಂದಿನ ಕಾಲ ನಡ್ಕೊಂಡು ಬರುವಂಥದ್ದು. ಮತ್ತೆ ತುಂಬಾ ದೂರದಿಂದ ಅವ್ರು ನಡ್ಕೊಂಡು ಅವರ ಪಾದಕ್ಕೆ ಆಯಿಲ್ ಹಾಕು, ಮತ್ತೆ ಮಸಾಜ್ ಮಾಡು, ಅವರ ಪಾದವನ್ನು ಮಸಾಜ್ ಮಾಡು. ಮತ್ತೆ ಅವರನ್ನು ಪರಿಕ್ರಮಕ್ಕೆ ಕೊಂಡೋಗು, ವೃಂದಾವನದಲ್ಲಿ ಎಲ್ಲ ಜಾಗವನ್ನು ತೋರಿಸು. ಈಗ ಅವರಿಗೆ ನೀನು ಒಳ್ಳೆ ರಿಸೆಪ್ಷನ್ ಕೊಟ್ರೆ ಗೆಸ್ಟ್ ಅನ್ನು, ಮತ್ತೆ ಅವರು ಬ್ಲೆಸ್ ಮಾಡ್ತಾರೆ ನಿಮಗೆ. ಅವರು ಬ್ಲೆಸ್ ಮಾಡಿದ್ರೆ ಇನ್ ದಿಸ್ ಲೈಫ್ ಯು ವಿಲ್ ಗೋ ಬ್ಯಾಕ್ ಟು ಗಾಡ್ ಚೈತನ್ಯ ಹೇಳ್ತಾರೆ. ಹಾಗಾಗಿ ನೋ ನೀಡ್ ಟು ಡೂ ಎನಿಥಿಂಗ್, ಜಸ್ಟ್ ಡು ವೈಷ್ಣವ ಸೇವಾ, ಚೈತನ್ಯ ಹೇಳುವಂಥದ್ದು. ದೆನ್ ಯು ಡೆವಲಪ್ ನಾ ಮೇರೆ ರುಚಿ, ಚಾಂಟಿಂಗ್ ಅಲ್ಲಿ ನಿಮಗೆ ರುಚಿ ಬರಬೇಕು. ದಾಟ್ಸ್ ಆಲ್. ಇದನ್ನೇ ಮಾಡಿದ್ದು. ಇದರಿಂದ ಸುಬ್ಬುದಿ ರಾಯ he became perfect devotee. He became perfect devotee. ಮತ್ತೆ he went back home, back to God. ಸೊ ಇಲ್ಲಿ ಮಹಾಪ್ರಭು became ಸುಬುದ್ಧಿ, ಅಂದ್ರೆ ಒಳ್ಳೆ ಬುದ್ಧಿ ಫಾರ್ ಸುಬುದಿ ರಾಯ. ಈಗ ಮಹಾಪ್ರಭು ಬರದಿದ್ರೆ ಎಂತ ಆಗ್ತಿತ್ತು ಸುಬುದ್ಧಿ? ಸುಸೈಡ್. ಸೇಮ್ ವೇ ನಮ್ಮ ಜೀವನದಲ್ಲಿ ಕೂಡ ವಿ ವೇರ್ ಇನ್ ಬ್ಲೈಂಡೆಡ್ ಎಂತ ಹೇಳುವಂತದ್ದು, ಮುಖಂ ಕರೋತಿ ವಾಚಾಲಂ ಪಂಗುಲಂಗ, ಅಂದ್ರೆ ನಾವು ಕೂಡ ಕುರುಡರಾಗಿದ್ದೇವೆ, ನಾವು ಅಂಧಕಾರದಲ್ಲಿ ಇದ್ದೇವೆ. ಫೂಲಿಶ್ಲಿ ರನ್ನಿಂಗ್ ಅಂಡ್ ಚೇಂಜಿಂಗ್ ಫಾರ್ ಹ್ಯಾಪಿನೆಸ್. ನಮ್ಮ ಶಿಕ್ಷಾ ಗುರು, ನಮ್ಮ ದೀಕ್ಷಾ ಗುರು ಮತ್ತೆ ಪ್ರಭುಪಾದ್ ಅವರು ನಮ್ಮ ಜೀವನದಲ್ಲಿ ಬಂದರು. ಮತ್ತೆ ಈಗ ಪ್ರಭುಪಾದ ಪುಸ್ತಕದಿಂದ ವಿ ಹ್ಯಾವ್ ಗಾಟ್ ಎನ್ಲೈಟೆಡ್. ಈಗ ಲಾಸ್ಟ್ ಒಂದು ಹೇಳಿ, ಇದು ಭಾಗವತಂ, ಇದು ದೇವತೆ ಹೇಳುವಂತ ಶ್ಲೋಕ, ಒಂದು ನಿಮಿಷ, 25th ಚಾಪ್ಟರ್. ಈ ಶ್ಲೋಕವನ್ನು ಹೇಳ್ತೇನೆ, ಅಲ್ಲಿಗೆ ನಿಲ್ಲಿಸ್ತೇನೆ. 2.25.
3.258. Okay. Next ಬರ್ತದೆ 3.20 ಥರ್ಡ್ ಕ್ಯಾಂಟೋ 25ನೇ ಅಧ್ಯಾಯ 8ನೇ ಶ್ಲೋಕ. ತಸ್ಯ ತ್ವಾಂ ತಮಸೋ ಅಂಧಸ್ಯ ದುಷ್ಪಾರಸ್ಯ ಆದ್ಯ ಪರಾಗಂ ಸಚಕ್ಷುರ್ ಜನ್ಮನಾಂ ಅಂತೆ ಲಬ್ಧಂ ಮೇ ತ್ವಾದ್ ಅನುಗ್ರಹ. ಇದರಲ್ಲಿ ಎಂತ ನೀನು ಬಂದು ದಿವ್ಯವಾದ ಚಕ್ಷುವಿಂದ ನನಗೆ ಎಲ್ಲವನ್ನು ತಿಳಿಸಿದೆ. ಆಕ್ಚುಲಿ ನಾನು ಕುರುಡೆ ಆಗಿದ್ದೆ, ಆದ್ರೆ ನನಗೆ ಕಣ್ಣು ಕೊಟ್ಟಿದ್ಯಾ. ಈ ಒಂದು ವಿಶ್ವವನ್ನು ನೋಡುವಾಗ ನೀನು ನನಗೆ ಮಾಡಿದ್ಯಾ. ಸರಿಯಾದ ಪ್ರಾಸ್ಪೆಕ್ಟಿವ್ ಅಲ್ಲಿ ಎಂತಂದ್ರೆ ಭೋಗ ವೃತ್ತಿ ಅಲ್ಲ, ಸೇವಾ ವೃತ್ತಿ. ಮತ್ತೆ ನಿನ್ನ ಕೃಪೆಯಿಂದ ನನಗೆ ಈಗ ವಿಶ್ವ ಕಾಣ್ತಾ ಉಂಟು ಹೇಗೆ. ಇಟ್ ಇಸ್ ಕೃಷ್ಣಸ್ ಪ್ರಾಪರ್ಟಿ. ಹಾಗೆ ನಾನು ಇನ್ನೊಂದು ಜೀವಿಯನ್ನು ಟ್ರಬಲ್ ಮಾಡಬಾರ್ದು, ತೊಂದರೆ ಕೊಡಬಾರ್ದು. ಇನ್ನೊಂದು ಜೀವಿಯನ್ನು ನಾನು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಮತ್ತೆ ಭಗವಂತನ ಈ ರಿಸೋರ್ಸ್ ಅನ್ನು ನಾನು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಆದ್ರೆ ನಾನು ಎಂತ ಮಾಡ್ಬೇಕು, ಎಲ್ಲವನ್ನು ಕೃಷ್ಣನ ಸೇವೆಗೆ ಯೂಸ್ ಮಾಡಬೇಕು. ಹಾಗಾಗಿ ನನ್ನ ಗುರು, ಆಧ್ಯಾತ್ಮಿಕ ಗುರು, ನೀನ್ ನನಗೆ ದಿವ್ಯವಾದ ಕಣ್ಣನ್ನು ಕೊಟ್ಟಿದ್ಯಾ, ಟ್ರಾನ್ಸೆಂಡೆಂಟಲ್ ಐ. ಹಾಗೆ ನೀನು ಯು ಆರ್ ಲೈಕ್ ದಿ ಬೋಟ್ ದಟ್ ಟೇಕ್ಸ್ ಜೀವ ಫ್ರಮ್ ಮೆಟೀರಿಯಲ್ ವರ್ಲ್ಡ್ ಟು ಸ್ಪಿರಿಚುವಲ್ ವರ್ಲ್ಡ್. ನೀನ್ ದೋಣಿ, ಆ ದೋಣಿಯಿಂದ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವಂತ. ಮತ್ತೆ ಯು ಆರ್ ಲೈಕ್ ಆಕ್ಸ್ ದಟ್ ಹೆಲ್ಪ್ ಟು ಕಟ್ ದಿ ಅಪ್ಸೈಡ್ ಡೌನ್ ಟ್ರೀ, 15th chapter 11 of this material world. You are like the spiritual eye for the blind. ಮತ್ತೆ ನೀನು ಅಮೃತ, ಫಾರ್ ಎ ಡೈಯಿಂಗ್ ಪರ್ಸನ್. ಮತ್ತೆ ನೀನು ಹಸಿಯುವವನಿಗೆ ಊಟ, ಬಾಯರ್ಗಿರುವವನಿಗೆ ನೀನು ನೀರು. ಈ ರೀತಿ ಎಲ್ಲ ಗ್ಲೋರಿಫೈ ಮಾಡ್ತಾರಲ್ಲ ದೇವರು. ಎಸ್, ಹರೇ ಕೃಷ್ಣ. ವಂಶಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್